ವೀಕ್ಷಕರೇ ನಮಸ್ಕಾರ. ಈಜುಕೊಳದ ಸಾಧಕರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಗಳೂರಿನ ಈಜುಪಟುಗಳು ರಾಷ್ಟ್ರಮಟ್ಟದಲ್ಲಿ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಈ ಸಾಧನೆಯ ಹಿಂದೆ ಒಂದು ಸಂಸ್ಥೆ ಇದೆ, ಅದು ಮಂಗಳ ಈಜುಕೂಟ ಅಂತ ಅಥವಾ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ ಅಂತ ಒಂದು ಸಂಸ್ಥೆ ಇದೆ. ಈ ಸಂಸ್ಥೆ ಏನೆಲ್ಲ ಮಾಡ್ತಾ ಇದೆ, ಈ ಸಂಸ್ಥೆಯ ಹಿಂದಿನ ರೂವಾರಿಗಳು ಯಾರು ಅನ್ನೋದು ಒಂದು ಕಡೆ, ಅದರ ಜೊತೆಯಲ್ಲಿ ಈಗ ಯಾಕೆ ಮಕ್ಕಳು ಈ ಹಂತಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದೆ ಮತ್ತು ಮಂಗಳೂರಿನಲ್ಲಿ ಯಾವ ಮೂಲಭೂತ ಸೌಲಭ್ಯಗಳು ಈಗ ಸಿಗ್ತಾ ಇದ್ದಾವೆ, ಯಾವುದರ ಅವಶ್ಯಕತೆ ಇದೆ, ಈ ಎಲ್ಲ ವಿಷಯಗಳ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡ್ತಾ ಇದ್ದೇವೆ, ಒಂದಿಷ್ಟು ಮಾತಾಡ್ತಾ ಇದ್ದೇವೆ. ಸೊ ಪ್ರಮುಖ ವ್ಯಕ್ತಿಗಳೊಂದಿಗೆ ನಾವು ನಿಮ್ಮ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ. ಇಲ್ಲಿ ನಮ್ಮ ಜೊತೆಲಿದ್ದಾರೆ ಮಂಗಳ ಈಜು ಸ್ವಿಮ್ಮಿಂಗ್ ಕ್ಲಬ್ಬಿನ ಪ್ರಮುಖರಾದಂಥ ಅಧ್ಯಕ್ಷರಾದಂಥ ಪ್ರಮುಖ ರೈಯರವರು. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆಯಲ್ಲಿ ಇವತ್ತಿನ ಈ ಸಾಧನೆಯ ರೂವಾರಿ ಅಂತ ನಾವು ಕೂಡ ಹೇಳ್ಬೋದು, ಅಥವಾ ಮಂಗಳ ಈಜು ಕ್ಲಬ್ಬಿನ ಮೂಲಕ ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟದಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ, ಅವರನ್ನು ಆ ಮಟ್ಟಕ್ಕೆ ಏರಿಸುವ ದಿಸೆಯಲ್ಲಿ ತಮ್ಮ ಪ್ರಧಾನ ಪಾತ್ರವನ್ನು ವಹಿಸಿದಂಥ ಲೋಕರಾಜ್ ವಿಟ್ಲರ್ ಅವರು ಪ್ರಮುಖ ಈಜು ಕೂಟದ ಕೋಚ್ ಆಗಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ಮತ್ತೊಬ್ಬರಿದ್ದಾರೆ ಶಿವಾನಂದ್ ಘಟ್ಟಿ, ಇವರು ಮಂಗಳ ಈಜು ಸ್ವಿಮ್ಮಿಂಗ್ ಕ್ಲಬ್ಬಿನ ಕಾರ್ಯದರ್ಶಿ ಹಾಗೆ ಕೋಚ್ ಕೂಡ ಹೌದು. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ನಾನು ಪರಿಚಯ ಮಾಡ್ತಾ ಇರೋದು ಈಜುಕೂಟದಲ್ಲಿ ಪ್ರಮುಖ ಸಾಧನೆಯನ್ನು ಮಾಡಿದ, ಅಂದರೆ ಮಂಗಳ ಈಜು ಕ್ಲಬ್ಬಿನಲ್ಲಿ ಕಲಿತರು ಅವರು ಪ್ರತಿನಿಧಿಸ್ತಾ ಇರೋದು ಮಾತ್ರ ಕೇರಳವನ್ನು. ಸೊ ಆದ್ದರಿಂದ ಕೇರಳದಲ್ಲಿ ಕೇರಳ ಪ್ರತಿನಿಧಿಸಿ ಏನೆಲ್ಲ ಸಾಧನೆ ಮಾಡಿದ್ದಾರೆ ಅವರಿಂದ ಕೇಳ್ಕೊಳ್ಳಿ. ಮತ್ತು ಇಲ್ಲಿಯ ಈ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ನಲ್ಲಿ ಅವರಿಗೆ ಪೂರಕವಾದ ಅಂಶಗಳು ಏನೆಲ್ಲ ದೊರೆತಿದ್ದಾವೆ ಮತ್ತು ಮುಂದಿನ ಗುರಿಗಳೇನು, ಈ ಎಲ್ಲ ವಿಷಯಗಳ ಬಗ್ಗೆ ನಾನು ಮಾತಾಡಲಿಕ್ಕಿದ್ದೇನೆ. ಆರಾಧನಾ ಬೇಕಲ್ ನಿಮಗೆ ಕಾರ್ಯಕ್ರಮ ಸ್ವಾಗತ. ಹಾಗೆ ಯಾವುದೇ ವಿದ್ಯಾರ್ಥಿ ಯಾವುದೇ ಸಾಧಕರು ಸಾಧನೆ ಮಾಡಬೇಕಾದ್ರೆ ಅದರ ಹಿಂದೆ ಪೋಷಕರ ಪಾತ್ರ ಪ್ರಧಾನವಾಗಿರ್ತದೆ. ಸೊ ಆರಾಧನಾ ಪೋಷಕರು ಕೂಡ ಇಲ್ಲಿದ್ದಾರೆ, ಅವರು ಮುರಳೀಧರ್ ಬೇಕಲ್ ಅವರು, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ನಾನು ಆರಂಭದಲ್ಲಿ ಪ್ರಮುಖ ರೈಯವರೊಂದಿಗೆ ಹೋಗ್ತಾ ಇದ್ದೇನೆ. ಪ್ರಮುಖ ರೈಯವರೇ, ನಿಮ್ಮ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ ಬಹಳ ಎಷ್ಟು ಸಮಯದಿಂದ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ನಾವು ಕೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಯಲ್ಲಿ ಈಗ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ನಿಮ್ಮಲ್ಲಿ ತರಬೇತಿ ಪಡೆದ ವಿದ್ಯಾರ್ಥಿಗಳು ಅಥವಾ ಈಜುಪಟುಗಳು ಸಾಧನೆ ಮಾಡ್ತಾ ಇದ್ದಾರೆ. ಸೊ ಈ ವಿಷಯದಲ್ಲಿ ನಿಮ್ಮಿಂದ ಕೇಳಲಿಕ್ಕೆ ಬಯಸ್ತೇನೆ, ಏನು ಹೇಳಲಿಕ್ಕೆ ಬಯಸ್ತೀರಿ? ನಮ್ಮ ಈ ಈಜು ಸಂಸ್ಥೆಯು 29 ವರ್ಷದ ಹಿಂದೆ ಸ್ಥಾಪನೆಗೊಂಡು ಕಳೆದ 4 ವರ್ಷದ ಹಿಂದೆ ನಾವು ಸಿಲ್ವರ್ ಜುಬ್ಲಿಯನ್ನು ಆಚರಿಸಿದ್ದೇವೆ. ಇದರ ಹಿಂದೆ ಇದ್ದ ರೂವಾರಿಗಳು ಬಹಳ ಮಂದಿ ಇದ್ದಾರೆ. ನಾನು ಈ ಈಜು ಸಂಸ್ಥೆಗೆ 6 ವರ್ಷದ ಹಿಂದೆ ಸೇರಿದವನಾಗಿದ್ದು ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಆಯ್ಕೆ ಮಾಡಿದ ಸಂದರ್ಭದಲ್ಲಿ ರವೀಶ್ ರಾವ್ ಅವರು ನಮಗೆ ಮುಖ್ಯ ತರಬೇತುದಾರರಾಗಿದ್ದು, ಅವರು ಕಾರ್ಯನಿಮಿತ್ತ ಅವರು ವಿಟ್ಲದಲ್ಲಿ ಹೋಗಿ ನೆಲೆಸಿದರು. ಆ ಸಮಯಕ್ಕೆ ನಮಗೆ ಲೋಕರಾಜ್ ವಿಟ್ಲ ಅವರನ್ನು ಪರಿಚಯ ಮಾಡಿಕೊಟ್ಟು ಅವರ ಮುಂದಾಳತ್ವದಲ್ಲಿ ಈಗ ನಾವು ಈಜು ಸಂಸ್ಥೆಯನ್ನು ಈಜು ತರಬೇತಿಯನ್ನು ನಾವು ಮುಂದುವರಿಸ ಹೋಗ್ತಾ ಇದ್ದೇವೆ. ಸೊ ಲೋಕರಾಜ್ ಅವರೇ, ಅಂದರೆ ಅವ್ರು ಹೇಳ್ತಾರೆ ವಿಟ್ಲದಿಂದ ಒಬ್ಬರು ಹೋದ್ರು, ವಿಟ್ಲದಿಂದ ಮತ್ತೊಬ್ಬರು ಬಂದರು ಅಂತ. ಹೇಗೆ ಅಂದರೆ ನಿಮಗೆ ಈ ಈಜುಕೊಳಕ್ಕೆ ಸೇರಿದ ನಂತರದ ನಿಮ್ಮ ಪ್ರಯತ್ನದ ಬಗ್ಗೆ ಮತ್ತು ಈ ಸಾಧನೆ ಬಗ್ಗೆ ಏನು ಹೇಳಿಕೆ ಬಯಸ್ತೀರಿ? ರವೀಶ್ ರಾವ್ ಅವರು ಇಲ್ಲಿಂದ ಈಜುಕೊಳವನ್ನು ಬಿಟ್ಟು ಈಜು ತರಬೇತಿಯನ್ನು ಬಿಟ್ಟು ವಿಟ್ಲಕ್ಕೆ ತೆರಳುವ ಸಂದರ್ಭದಲ್ಲಿ ಅವರಿಗೆ ಒಂದು ಸಬ್ಸ್ಟಿಟ್ಯೂಟ್ ಜನ ಬೇಕಿತ್ತು. ಆ ಸಂದರ್ಭದಲ್ಲಿ ನಾನು ಅಕಸ್ಮಾತ್ ಅಲ್ಲಿ ಅವರಿಗೆ ಕಾಣಿಸಿಕ್ಕಿದೆ. ಸೊ ನನಗೆ ಬರಲಿಕ್ಕೆ ಹೇಳಿದರು, ಸ್ವಲ್ಪ ಹೆಲ್ಪ್ ಮಾಡಲಿಕ್ಕೆ ಅಂತೇಳಿ ಬರಲಿಕ್ಕೆ ಹೇಳಿರುವಂಥದ್ದು. ಅದರ ನಂತರ ನಾನು ಆ ಫೀಲ್ಡಲ್ಲಿ ಸ್ವಲ್ಪ ತರಬೇತಿಯನ್ನು ಪಡೆದೆ, ವಿಶೇಷ ಸರ್ಟಿಫಿಕೇಟ್ಗಳನ್ನು ಕೋರ್ಸ್ಗಳನ್ನು ಮುಗಿಸಿದೆ. ಸೊ ಅದರ ನಂತರ ನನಗೆ ಕ್ಲಬ್ಬಿಂದ ಮುಖ್ಯ ತರಬೇತುದಾರರಾಗಿ ನನ್ನನ್ನು ಆಯ್ಕೆ ಮಾಡಿದರು. ಸೊ ಅದರ ನಂತರ ನಾವು ಸಾಧನೆಯನ್ನು ಮಾಡ್ತಾ ಹೋದೆವು. ಮೊದಲು ಸಾಧನೆಯಲ್ಲಿ ಸ್ವಲ್ಪ ಕೆಳಮಟ್ಟದಲ್ಲಿದ್ದರೂ ಕೂಡ ಅದರ ನಂತರ ವಿಶೇಷವಾಗಿ ಮಕ್ಕಳು ಪರಿಶ್ರಮ ಹಾಕಿದ್ರು, ಅದರ ಜೊತೆಗೆ ಪೋಷಕರ ಸಪೋರ್ಟ್ ಹಾಗೂ ನಮ್ಮ ಕ್ಲಬ್ಬಿನ ಸಪೋರ್ಟ್, ಇದರ ಎಲ್ಲದರ ಸಮ್ಮಿಶ್ರದ ಫಲವಾಗಿ ನಮ್ಮ ಸಂಸ್ಥೆ ಬೆಳೀತಾ ಹೋಯಿತು. ನಮ್ಮ ಮಕ್ಕಳು ಎಲ್ಲ ಓದಲ್ಲೆಲ್ಲ ಪದಕಗಳನ್ನು ಪಡಿತಾ ಇದ್ದಾರೆ. ಜಿಲ್ಲಾ ಮಟ್ಟದಲ್ಲಿತ್ತು ನಮ್ಮ ಸಾಧನೆ, ಆಮೇಲೆ ರಾಜ್ಯ ಮಟ್ಟಕ್ಕೆ ವಿಸ್ತರಿಸಿತು. ಈಗ ಪ್ರಸ್ತುತ ನಾವು ರಾಷ್ಟ್ರ ಮಟ್ಟದಲ್ಲಿ ಕೂಡ ಬಹುಮಾನಗಳನ್ನು ಪಡೆಯಲಿಕ್ಕೆ ಸಾಧ್ಯ ಆಯಿತು. ಸೊ ಶಿವಾನಂದ್ ಘಟ್ಟಿ ಅವರೇ, ಏನು ಹೇಳಲಿಕ್ಕೆ ಬಯಸ್ತೀರಿ? ಅಂದರೆ ನೀವು ಕೂಡ ಇಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಬಹಳ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ. ಸುಮಾರು ಒಂದು 27 ವರ್ಷದಿಂದ ಸ್ಥಾಪನೆ ಆಗುವ ಹಂತದಲ್ಲೇ ಇದ್ದೇನೆ. ನಾನು ಆವಾಗ ಜೊತೆ ಕಾರ್ಯದರ್ಶಿಯಾಗಿ ಕ್ಲಬ್ ಅನ್ನು ಮುಂದುವರಿಕೊಂಡು ಹೋಗ್ತಿದ್ದೆ. ಆ ಸಮಯದಲ್ಲಿ ನಮಗೆ ಆನಂದ ಅಮೀನ್ ಕ್ರೀಡಾ ತರಬೇತುದಾರರಾಗಿದ್ದರು. ಅವರು ಬೆಂಗ್ರೆ ಆನಂದ ಅಮೀನ್ ಅಂತ, ಅವರು ಸಿಂಡಿಕೇಟ್ ಬ್ಯಾಂಕ್ನ ಉದ್ಯೋಗಿ, ಮತ್ತು ಒಳ್ಳೆ ಈಜುಪಟು. ಅವರ ನೇತೃತ್ವದಲ್ಲಿ ನಾವು ಹಲವಾರು ಈಜು ಕ್ಯಾಂಪ್ಗಳನ್ನು ಕಂಡಕ್ಟ್ ಮಾಡಿ ಅಲ್ಲಿ ಮಕ್ಕಳನ್ನು ಪಳಗಿಸ್ತಾ ಮುಂದಕ್ಕೆ ಅವರನ್ನು ಟ್ರೈನಿಂಗ್ ಮಾಡಿ ಮುಂದಿನ ಹಂತಕ್ಕೆ ಅವರನ್ನು ಕೊಂಡೋಗಿದ್ದೇವೆ. ಅಲ್ಲಿ ಮತ್ತೆ ನಮಗೆ ಉದ್ಯಮಿಗಳಾದ ವಿಠಲ್ ಕರ್ಕೇರ ಹಾಗೂ KV ಪ್ರಭು ಅವರ ಸಹಾಯಹಸ್ತದಿಂದ ನಮ್ಮ ಕ್ಲಬ್ ಮುಂದುವರಿಸ್ತಾ ಹೋಗ್ತಾ ಇದ್ದೇವೆ. ಅದು ಪ್ರತಿ ವರ್ಷ ನಾವು ಹೀಗೆ ಕ್ಯಾಂಪ್ಗಳನ್ನು ಮಾಡಿ ಮಕ್ಕಳನ್ನು ಇದು ಮಾಡಿ ಸುಮಾರು ಮಕ್ಕಳಿಗೆ ನಾವು ಈಜು ತರಬೇತಿಯನ್ನು ಕೊಟ್ಟಿದ್ದೇವೆ. ಓಕೆ,
ಮುರಳೀಧರ್ ಕಬ್ಬಿಗಲ್ರವರೇ, ಅಂದರೆ ನಿಮ್ಮ ಪುತ್ರಿ ನಿಮ್ಮ ಪಕ್ಕದಲ್ಲಿದ್ದಾಳೆ, ರಾಷ್ಟ್ರಮಟ್ಟದಲ್ಲಿ ಸಾಧನೆ ಮಾಡಿದ್ದಾಳೆ. ಸೊ ಈಗ ಅಂದರೆ ನಿಮಗೆ ನನ್ನ ಪ್ರಮುಖ ಪ್ರಶ್ನೆ, ನನ್ನ ಮಕ್ಕಳು ಅಂದರೆ ಯಾವ ನಿಮ್ಮ ಯೋಜನೆ ಅಥವಾ ನಿಮ್ಮ ಕನಸೇನಾದರೂ ಇತ್ತು, ಈಜುಕೂಟದಲ್ಲೇ ನನ್ನ ಮಗಳು ಸಾಧನೆ ಮಾಡಬೇಕು ಅಥವಾ ಅವಳಿಗೆ ಅಲ್ಲಿ ಆಗಬೇಕು ಅಂತ? ಹಾಗೇನಿರಲಿಲ್ಲ ಇತ್ತು. ಹಾಗೆಂತ ನನ್ನ ಬಾಲ್ಯದ ದಿನಗಳು ನನಗೆ ನೆನಪು ಬರೋದು ಅಂತ ಹೇಳಿದರೆ ಆಗಿನ ದಿನ ನಾವು ಸಮುದ್ರ ಬದಿಯಲ್ಲಿ ಸಮುದ್ರ ಕಿನಾರೆಯಲ್ಲಿ ಮನೆಗಳು ಇದ್ದದ್ರಿಂದಾಗಿ ನಮಗೆ ಸಮುದ್ರಕ್ಕೆ ಹೋಗಲಿಕ್ಕೆ ಬಿಡ್ತಾ ಇರಲಿಲ್ಲ ಇತ್ತು. ಹಾಗೆ ಅಟ್ಲೀಸ್ಟ್ ನಮ್ಮ ಮುಂದಿನ ಪೀಳಿಗೆಗಾದರೂ ಅದರದ್ದು ಹೆದರಿಕೆ ಇರಬಾರ್ದಂತ ಉದ್ದೇಶದಿಂದಾಗಿ ಮಗಳನ್ನು ಈಜಲಿಗೋಸ್ಕರ ಈಜು ಕಲಿಬೇಕೆಂಬ ಉದ್ದೇಶ ಇಟ್ಕೊಂಡು ಅವಳಿಗೆ ಈಜಿಗೆ ಹಾಕಲಿಕ್ಕೆ ಕಾರಣ ಅದು. ಅಂದರೆ ನೀವು ಮೊದಲು ಸಮುದ್ರಕ್ಕೆ ಬಿಟ್ಟರು ಅಥವಾ ಈಜುಕೊಳದಲ್ಲಿ ಬಿಟ್ಟರು? ಎಲ್ಲಿ ಬಿಟ್ಟರೆ ಅವಳನ್ನು? ಇಲ್ಲ, ಫಸ್ಟ್ ಈಜುಕೊಳಕ್ಕೆ ಬಿಟ್ಟಿದ್ದೇವೆ. ಅದರ ನಂತರ ಸ್ವಲ್ಪ ಸಮಯದಲ್ಲೇ ಸಮುದ್ರಕ್ಕೆ ಕೂಡ ಕರ್ಕೊಂಡು ಹೋಗ್ತೇವೆ. ಹಾಗೆ ಸಮುದ್ರದಲ್ಲಿ ಈಜ್ತಾಳೆ ಅವಳು? ಈಜ್ತಾಳೆ. ಸೊ ನಾನು ಆರಾಧನಾ, ನಿಮ್ಮ ಸಾಧನೆ ಬಗ್ಗೆ ಮಾತಾಡ್ತೇನೆ. ನೀವು ಸಮುದ್ರದಲ್ಲಿ ಈಜಿದ್ದೀರಾ ಮತ್ತು ಸಮುದ್ರ ಕೊಳದಲ್ಲಿ ಈಜುವುದಕ್ಕೂ ನಿಮ್ಮ ಈಜುಕೊಳದಲ್ಲಿ ಈಜುವುದಕ್ಕೂ ಏನು ವ್ಯತ್ಯಾಸ, ಏನಾಗಿದೆ? ಸ್ವಿಮ್ಮಿಂಗ್ ಪೂಲಲ್ಲಿ ಅಂದರೆ ಅಲ್ಲಿ ವೇವ್ಸ್ ಇರೋದಿಲ್ಲ, ಆದರೆ ಸಮುದ್ರದಲ್ಲಿ ನಾವು ಸ್ವಿಮ್ಮಿಂಗ್ ಮಾಡಬೇಕಾದ್ರೆ ನಾವಂತ ಸ್ವಲ್ಪ ಇನ್ನೂ ಸಹ ಹಾರ್ಡ್ ವರ್ಕ್ ಮಾಡಬೇಕಾಗ್ತದೆ. ಅಲ್ಲಿ ವೇವ್ಸಿಂದ ಅಲೆಗಳ ಎದುರು ಈಜಬೇಕಾಗ್ತದೆ, ಕಷ್ಟ ಆಗ್ತದೆ. ಅದನ್ನು ಕೂಡ ಈಜಿ ನೀವು ಅಂದರೆ ಅದರಲ್ಲೂ ಕೂಡ ಈಜ್ತಾ ಇದ್ದೀರಿ ಅಂತ ಈಗ. ಓಕೆ, ನನಗೆ ಅದಕ್ಕೆ ಮುಖ್ಯವಲ್ಲ, ನೀವು ಸಾಧನೆ ಈಗ ರಾಷ್ಟ್ರಮಟ್ಟದಲ್ಲಿ ಸಾಧನೆ ಮಾಡಿದೆ. ಯಾವ ಪದಕವನ್ನು ಪಡೆದಿದ್ದೀರಿ ಈಗ ರಾಷ್ಟ್ರಮಟ್ಟದಲ್ಲಿ? ಮತ್ತು ಎಲ್ಲಿ ನೀವು ಈಗ ಇತ್ತೀಚೆಗೆ ಪುಣೆಯಲ್ಲಿ ಒಂದು ಸ್ಪರ್ಧೆ ಆಯಿತು, ಅದು ಯಾವುದು ಸ್ಪರ್ಧೆ ಅಂತ? ಅದು 35th ಸಬ್ ಜೂನಿಯರ್ ಮತ್ತು 45th ಜೂನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ ಆಗಿತ್ತು. ಅದರಲ್ಲಿ ಯಾವುದರಲ್ಲಿ ಪದಕ ಪಡೆದಿರೋದು? ಅದರಲ್ಲಿ 4x100 ಮೀಟರ್ ಮೆಡ್ಲೆ ರಿಲೇಲಿ ನಾನು ಬ್ರಾನ್ಸ್, ನಮ್ಮ ಟೀಮ್ ಬ್ರಾನ್ಸ್. ಸೊ ಇನ್ನು ಬೇರೆ ನಿರೀಕ್ಷೆಗಳೇನಾದರೂ ಇತ್ತ ನಿಮಗೆ? ನನಗೆ ಇದರಲ್ಲಿ ಬರಬೇಕಿತ್ತು, ಬರಲಿಲ್ಲ ಅಂತ? ನನಗೆ 50 ಬ್ರೆಸ್ಟ್ ಸ್ಟ್ರೋಕಲ್ಲಿ ಬರಬೇಕಂತ ಇತ್ತು, ಆದರೆ ಫೈನಲ್ಸಿಗೆ ಸೆಲೆಕ್ಟ್ ಆಗಿದ್ದೆ, 7th ಪ್ಲೇಸ್ ಬಂದೆ. 7. ಓಕೆ. ಓಕೆ, ಪ್ರಮುಖರವರೇ, ಅಂದರೆ ಈಗ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ಬನ್ನು ಮುನ್ನಡೆಸ್ತಾ ಇದ್ದೀರಿ. ಈಗ ರಾಷ್ಟ್ರಮಟ್ಟದ ಹಂತಕ್ಕೆ ಮಕ್ಕಳು ಬರ್ತಾ ಇದ್ದಾರೆ, ಅದು ಇತ್ತೀಚೆಗೆ ಮಾತ್ರ. ಅದು ಇದಕ್ಕಿಂತ ಮೊದಲು ಅದು ಸಾಧ್ಯ ಆಗಲಿಲ್ಲ, ಯಾಕೆ ಅಂತ? ಇತ್ತೀಚೆಗೆ ಅಂತ ಹೇಳಿ ಒಂದು ಪೋಷಕರು ಮಕ್ಕಳನ್ನು ತರಬೇತಿಗೆ ಕರೆಕ್ಟಾಗಿ ಕರ್ಕೊಂಡು ಬರ್ತಾ ಇದ್ದಾರೆ. ಇನ್ನೊಂದೇನು ಅಂತೇಳಿ ಲೋಕರಾಜ್ ವಿಟ್ಲ ಮತ್ತು ನಮ್ಮ ಶಿವಾನಂದ ಗಟ್ಟಿಯವರು ಅದಕ್ಕೆ ಬೇಕಾದ ಪೂರಕವಾದ ಒಂದು ಸಿದ್ಧತೆಯನ್ನು ಮಾಡಿ ಪೋಷಕರನ್ನು ಕರೆದು ನಾವು ಅದರ ಬಗ್ಗೆ ಅವರಿಗೆ ವಿಮರ್ಶೆಯನ್ನೆಲ್ಲ ಮಾಡಿ ಯಾವ ರೀತಿ ಮುಂದುವರಿಸಿಕೊಂಡು ಹೋಗುವುದು ಅಂತ ಹೇಳಿ ಒಂದು ಮೀಟಿಂಗನ್ನು ಮಾಡಿದ್ವಿ. ತದನಂತರ ಎಲ್ಲ ಪೋಷಕರು ಕೊಟ್ಟ ಸಪೋರ್ಟಿಂದಾಗಿ ಮತ್ತು ಕೋಚ್ಗಳ ಶ್ರಮದಿಂದ ಮತ್ತು ಈಜುಪಟುಗಳ ಶ್ರಮ, ಬೆಳಿಗ್ಗೆ 5 ಗಂಟೆಗೆ ಎದ್ದು ನಮ್ಮ ಪೂಲಿಗೆ ಬರ್ತಾರೆ, ಬಂದು ಕೋಚಿಂಗ್ ನಡೆಸಿಕೊಂಡು 8-8:30 ತನಕ ಕೋಚಿಂಗ್ ಮಾಡ್ತಾರೆ. ಪುನಃ ಸಂಜೆ 6 ಗಂಟೆಯಿಂದ 9 ಗಂಟೆ ತನಕ ಕೋಚಿಂಗ್ ಮಾಡ್ತಾರೆ. ಆ ಶ್ರಮದಿಂದ ನಾವು ಈ ಹಂತಕ್ಕೆ ತಲುಪಲು ಸಾಧ್ಯವಾಗಿದೆ. ಓಕೆ, ಲೋಕರಾಜರವರೇ, ಅಂದರೆ ನಿಮ್ಗೆ ಅನಿಸ್ತಾ ಇದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಮಕ್ಕಳು ಸಾಧನೆಯನ್ನು ಮಾಡ್ತಾ ಇದ್ದಾರೆ ಅಥವಾ ಪ್ರಯೋಜನ ಪಡಿತಾ ಇದ್ದಾರೆ ಅಂತ. ಬಟ್ ಇಷ್ಟು ದಿನ ಸಾಧ್ಯ ಆಗಲಿಲ್ಲ ಅನ್ನೋದು, ಮತ್ತು ಹೇಗೆ ಗುರುತಿಸ್ತೀರಿ ಇವರು ಅಂದರೆ ಮುಂದುವರಿಬಹುದು, ಇವರಲ್ಲಿ ಪ್ರತಿಭೆ ಇದೆ ಅಂತ? ಹೇಗೆ ಅಂದರೆ ಮೊದಲು ನಮ್ಮ ಕ್ಲಬ್ಬಲ್ಲಿ ಯಾವ ರೀತಿ ಇತ್ತು ಅಂತ ಹೇಳಿದರೆ, ಒಂದು ಆರೋಗ್ಯಕ್ಕಾಗಿ ಈಜು ಅಂತ ಹೇಳಿಕೊಂಡು ಆ ರೀತಿಯ ಒಂದು ಕಾನ್ಸೆಪ್ಟ್ ಇತ್ತು. ಸ್ವಿಮ್ಮಿಂಗನ್ನು ನಮ್ಮ ಒಂದು ಆರೋಗ್ಯದ ದೃಷ್ಟಿಯಿಂದ ಈಜಲಿಕ್ಕೆ ಬರಬೇಕು, ಈಜಿದ್ರೆ ಒಳ್ಳೆಯದು ಎನ್ನುವಂಥದ್ದು. ಆ ಒಂದು ಕಾನ್ಸೆಪ್ಟನ್ನು ನಾನು ಸ್ಪೋರ್ಟ್ಸ್ ಎನ್ನುವಂಥ ಫೀಲ್ಡಲ್ಲಿ ಅದನ್ನು ಕನ್ವರ್ಟ್ ಮಾಡಿದೆ. ಯಾಕಂದರೆ ಹೇಳಿದರೆ ನಿಮಗೆ ಇದರಲ್ಲಿ ಸಾಧನೆಯನ್ನು ಮಾಡ್ಬೋದು ಎನ್ನುವಂಥದ್ದನ್ನು ಮಕ್ಕಳಿಗೆ ಸ್ವಲ್ಪ ಅವರಿಗೆ ತಿಳಿಯಪಡಿಸಿದೆ. ಅದೇ ಥರ ಪೋಷಕರಿಗೆ ಕನ್ವಿನ್ಸ್ ಮಾಡಿದೆ, ನೀವು ಇದೇ ಫೀಲ್ಡಲ್ಲಿ ನೀವು ಹೆಚ್ಚು ಶ್ರಮ ಹಾಕಿದರೆ ನಿಮಗೆ ಒಳ್ಳೆಯ ಸಾಧನೆಗಳನ್ನು ಮಾಡ್ಬೋದು, ಜಿಲ್ಲಾ ಮಟ್ಟ ಬಿಟ್ಟು ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟಕ್ಕೆ ಹೋಗ್ಬೋದು ಎನ್ನುವಂಥ ಒಂದು ಕನಸನ್ನು ಬಿತ್ತಿದೆ. ಪ್ರಾಯಶಃ ಅದರಿಂದ ಪೋಷಕರಿಗೆ ಸ್ವಲ್ಪ ಅದರ ಬಗ್ಗೆ ಆಸಕ್ತಿ ಬಂತು. ಆಮೇಲೆ ಅವರ ಮಕ್ಕಳನ್ನು ಹೆಚ್ಚು ಸಮಯ ನಮಗೆ ತರಬೇತಿಗಾಗಿ ಅವರು ಕೊಟ್ಟರು. ಯಾಕಂತ ಹೇಳಿದರೆ ಮೊದಲು ನಮ್ಮ ತರಬೇತಿಗಳೆಲ್ಲ ಕೇವಲ 1 ಗಂಟೆಯ ತರಬೇತಿ ಇತ್ತು. ಆಮೇಲೆ ರಾತ್ರಿ ಹೊತ್ತಲ್ಲಿ ಕೂಡ ಹಾಗೆ 1-1.5 ಗಂಟೆಯ ತರಬೇತಿ ಇತ್ತು. ಸೊ ಅದರ ನಂತರ ವಿಶೇಷವಾಗಿ ನಮ್ಮ ಮಕ್ಕಳನ್ನು ಒಂದು ತರಬೇತಿಯಲ್ಲಿ ವಿಶೇಷವಾಗಿ ಅವರನ್ನು ಪರಿಣಿತರನ್ನಾಗಿ ಮಾಡಲಿಕ್ಕೆ ನಾವು ಕಾರ್ಪೊರೇಷನ್ನ ಪರ್ಮಿಷನ್ನಿಂದ ಬೆಳಿಗ್ಗೆ 5 ಗಂಟೆಯಿಂದ 6 ಗಂಟೆವರೆಗೆ ಒಂದು ಸ್ಪೆಷಲ್ ಬ್ಯಾಚ್ ಮಾಡಿದ್ದೇವೆ. ಸೊ ಆ ಮೂಲಕ ಅವರಿಗೆ ಪೇರೆಂಟ್ಗಳಲ್ಲಿ ಕೂಡ ಒಂದು ಅವೇರ್ನೆಸ್ ಸ್ಟಾರ್ಟ್ ಆಯಿತು. ಆಮೇಲೆ ಮಕ್ಕಳಲ್ಲಿ ಕೂಡ ಒಂದು ಅವೇರ್ನೆಸ್ ಸ್ಟಾರ್ಟ್ ಆಯಿತು, ನಾನು ಕೂಡ ಸಾಧನೆ ಮಾಡಬೇಕು, ಅವರು ಮಾಡಿದ್ದಾರೆ, ಬೇರೆಯವರು ಮಾಡಿದ್ದಾರೆ, ನನ್ನಿಂದ ಯಾಕೆ ಆಗೋದಿಲ್ಲ ಎನ್ನುವಂಥ ಒಂದು ಮೋಟಿವೇಶನ್ ಅವರಲ್ಲಿ ಬಂತು. ಸೊ ಇದರ ರಿಸಲ್ಟೇ ಪ್ರಾಯಶಃ ನಮಗೆ ಈ ಹಂತಕ್ಕೆ ಬರಲಿ. ಸೊ ಶಿವಾನಂದ ಅವರೇ, ಸೊ ಇವರ ಜೊತೆಯಲ್ಲಿ ಬೇಕಾದ ಇವರು ಲೋಕರಾಜ್ ವಿಟ್ಲ ಜೊತೆಯಲ್ಲಿ ನೀವು ಕೂಡ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ದೀರಿ ಮತ್ತು 25 ವರ್ಷಗಳಲ್ಲಿ ಅಂದರೆ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ಬಿನ ಎಲ್ಲ ಕೆಲಸಗಳಲ್ಲೂ ನೀವು ಜೊತೆಯಲ್ಲಿದ್ದೀರಿ. ಹಾಗಿರುವಾಗ ಅವತ್ತಿಗೂ ಇವತ್ತಿಗೂ ಹೇಗೆ ಕಂಪೇರ್ ಮಾಡ್ತಾ ಇದ್ದೀರಿ? ಇದಂದರೆ ಮುಂಚೆ ಸಹ ಮಕ್ಕಳು ನ್ಯಾಷನಲ್ ಲೆವೆಲ್ಗೆ ಹೋಗಿದ್ದಾರೆ,
ಆವಾಗ ಸಹ ನಾವು ಹೆಚ್ಚಿನ ಮಕ್ಕಳು ಸ್ಕೂಲ್ ಮೀಟಲ್ಲಿ ನ್ಯಾಷನಲ್ ಲೆವೆಲ್ಗೆಲ್ಲ ಹೋಗ್ತಿದ್ದರು. SFI ಕಾಂಪಿಟೇಷನಲ್ಲಿ ಮಾತ್ರ ನ್ಯಾಷನಲ್ ಲೆವೆಲ್ಗೆ ನಮಗೆ ಅಂಥ ಅವಕಾಶಗಳು ಸಿಕ್ಕಲಿಲ್ಲ. ಮಂಗಳೂರಿನ ಕೆಲವೇ ಮಕ್ಕಳಿಗೆ ಅವಕಾಶಗಳು ಸಿಕ್ಕಿದೆ, ಆದರೆ ಅವರ ಹೆಸರಲ್ಲಿದ್ದಂಥ ರೆಕಾರ್ಡ್ಗಳು ಈಗ ಬೆಂಗಳೂರಿನ ಎಲ್ಲ ಮಕ್ಕಳು ಅದನ್ನು ಮುರಿದು ಹಾಕಿದ್ದಾರೆ. ಇಲ್ಲಿ ಈಗ ಹೊಸ ರೆಕಾರ್ಡ್ ಉದ್ಭವ ಆಗಿದೆ. ಆದರೆ ಮುಂಚಿನ ಮಕ್ಕಳು ಮಂಗಳೂರಿನ ಮಕ್ಕಳೇ ದಾಖಲೆಗಳನ್ನು ಮಾಡಿದ್ದಾರೆ ಅನ್ನೋದು ಒಂದು ಇದರಲ್ಲಿ ಇದೆ, ದಾಖಲೆ ಇದರಲ್ಲಿ. ಆದರೆ ಅದನ್ನು ಈಗ ಇವರು ಮುರಿತಾ ಬಂದಿದ್ದಾರೆ. ಬ್ಯಾಂಗ್ಳೂರಿನ ಮಕ್ಕಳು ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡ್ತಾರೆ. ಅವರಂದ್ರೆ ದಿನದ ನನ್ನ ಲೆಕ್ಕ ಪ್ರಕಾರ ಒಂದು 7 ಗಂಟೆ 6ರಿಂದ 7 ಗಂಟೆ ತನಕ ಅವರು ಈಜುಕೊಳ್ಳೋದನ್ನು ಉಪಯೋಗಿಸ್ತಾರೆ. ನಮಗೆ ಅಂಥ ಅವಕಾಶಗಳು ಇಲ್ಲಿ ಇಲ್ಲ. ಆದರೆ ಸಹ ನಾವು ಇತ್ತೀಚಿನ ದಿನಗಳಲ್ಲಿ ಒಂದೂವರೆ ವರ್ಷ ಆಗಿರ್ಬೋದು, ಎಲೋಸಿಸ್ನಲ್ಲಿ ಸ್ವಲ್ಪ ನಾವು ಬೆಳಗಿನ ಹೊತ್ತು 1.5 ಗಂಟೆ ನಮಗೆ ಪ್ರಾಕ್ಟೀಸಿಗೆ ಅವಕಾಶ ಸಿಕ್ಕಿದೆ. ಅದರಿಂದಾಗಿ ನಮ್ಮದು ರಿಸಲ್ಟ್ ಒಳ್ಳೆ ಬರ್ತಾ ಇದೆ ಅಂತ ನನ್ನ ಅನಿಸಿಕೆ. ಓಕೆ ಸರ್, ಹೇಳಿ. ಅದೇ ರೀತಿ ಮತ್ತೆ ಅದರಿಂದಾಗಿ ಮತ್ತೆ ನಮ್ಮ ಲೋಕರಾಜ್ ಅವರು ಸಹ ಈಗ ಬಂದಾದರೂ ಉತ್ತಮ ರೀತಿಯಲ್ಲಿ ತರಬೇತಿ ಕೊಡ್ತಾ ಇದ್ದಾರೆ. ಅದರಿಂದಾಗಿ ಒಳ್ಳೆ ಇಂಟ್ರೆಸ್ಟಿಂದ ಮಕ್ಕಳು ಹೆಚ್ಚಿಗೆ ಬರ್ತಾ ಇದ್ದಾರೆ. ಈಗ ಬೆಳಗಿನ ಬ್ಯಾಚಿಗೆ ನಮಗೆ ಒಂದು 25ರಿಂದ 30 ಮಕ್ಕಳು ನಮಗೆ ಟ್ರೈನಿಂಗ್ಗೆ ಸಿಗ್ತಾ ಇದ್ರು. ಮುಂಚೆ ಅಷ್ಟು ಮಕ್ಕಳು ಬೆಳಗಿನ ಬ್ಯಾಚ್ಗೆ ಬರ್ತಾ ಇಲ್ಲ. ಸ್ಕೂಲು ಎಜುಕೇಷನ್ ಅಂತ ಅದಕ್ಕೆ ಜಾಸ್ತಿ ಇದಾಗ್ತಾ ಇದ್ರು. ಈಗ ಇದರಲ್ಲೆಲ್ಲ ಸರ್ಕಾರದ ವತಿಯಿಂದ ಸಹ ಕೆಲವು ವಿಶೇಷವಾದಂಥ ಬಹುಮಾನ ಅದೆಲ್ಲಿದ್ದ ಕಾರಣ ಮಕ್ಕಳಿಗೆ ಸ್ವಲ್ಪ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಬಂದಿದೆ. ಅವರು ಈಗ ಅದೇ ರೀತಿ ನಾವು ಈಗ ಅಲೋಸಿಸ್ನ ಸ್ಕೂಲ್ನಲ್ಲಿ ನಾವೀಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ. ಅದು ನಮಗೆ ಒಂದು ಪೂರಕವಾಗಿದೆ. ಓಕೆ, ನಾವು ಇನ್ನಷ್ಟು ಅಂದರೆ ಈಗ ಇಲ್ಲಿ ಪ್ರಮುಖವಾಗಿ ಸಾಧಕರು ಅಂತ ಕೂತ್ಕೊಂಡು ಬೇಕಲ್ ಹುಡುಗಿ ಅಥವಾ ಮಂಗಳೂರಿನಲ್ಲಿ ಕಲಿತು ಕೇರಳವನ್ನು ಪ್ರತಿನಿಧಿಸಿ ಸಾಧನೆಯನ್ನು ಮಾಡ್ತಾ ಇದ್ದಾಳೆ. ಸೊ ಅವಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಪಡೆಯಬೇಕಾಗಿದೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ಸೊ ವೀಕ್ಷಕರೇ, ಈಜುಕೊಳದ ಸಾಧಕರು ಈ ವಿಷಯದಲ್ಲಿ ಮತ್ತೆ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇನೆ. ನಿಮಗೆ ಸ್ವಾಗತ ಮಾಡ್ತಾ ಇದ್ದೇನೆ. ಈಗ ಇಲ್ಲಿ ಇವತ್ತಿನ ಕೇಂದ್ರ ಬಿಂದು ಆರಾಧನಾ ಬೇಕಲ್ರವರು ನೀವು ಸಾಧನೆಯನ್ನು ಮಾಡಿದ್ದೀರಿ ಅಥವಾ ನಿಮಗೆ ಅನಿಸಿದ್ದೆ ಯಾವಾಗ ನಾನು ಈ ವಿಷಯದಲ್ಲಿ ಮುಂದುವರೆದ್ರೆ ನಾನು ಸಾಧನೆ ಮಾಡಬಹುದು ಅಂತ? ಸಾಧನೆ ದೃಷ್ಟಿಯಿಂದ ಅವಳು ಆ ವಯಸ್ಸಿನಲ್ಲಿ ಅವಳು ತುಂಬ ಸಣ್ಣದಿದ್ಲು. ಆ ಮಟ್ಟಕ್ಕೆ ಅವಳದ ಮಾನಸಿಕ ಬೆಳವಣಿಗೆ ತಯಾರಾಗಿರಲಿಲ್ಲ ಇತ್ತು. ಆದರೆ ಒಂದಂತ ಹೇಳಿದರೆ ನನ್ನ ಬಾಲ್ಯದ ದಿನಗಳಲ್ಲಿ ಹೆಚ್ಚಾಗಿ ಉಳ್ಳಲ ಸಮುದ್ರ ಕಿನಾರೆಯಲ್ಲಿ ಹುಟ್ಟಿ ಬೆಳೆದ್ರಿಂದಾಗಿ ಅಲ್ಲಿ ಹೆಚ್ಚಿನವರು ವಿದೇಶಿಯ ವ್ಯಕ್ತಿಗಳೆಲ್ಲ ಬಂದುಕೊಂಡು ಸಣ್ಣ ಮಕ್ಕಳನ್ನು ಕೂಡ ಅವರು ಸಮುದ್ರದಲ್ಲಿ ಕರ್ಕೊಂಡು ಹೋಗ್ತಿದ್ರು. ಆ ದೃಷ್ಟಿಯಿಂದ ನನಗೂ ಕೂಡ ನನ್ನ ಮಕ್ಕಳನ್ನು ಕೂಡ ಈಜು ಪಟವನ್ನಾಗಿ ಮಾಡಬೇಕೆಂಬ ಆ ಕಲ್ಪನೆ ನನ್ನಲ್ಲಿ ಇದ್ದದ್ರಿಂದಾಗಿ ನನ್ನ ಮಗಳಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾನು ಸ್ವಲ್ಪ ಪ್ರಯತ್ನ ಪಟ್ಟೆ. ಆ ದಿನದಿಂದಲೇ ಹಾಗಾಗಿ ಸ್ವಿಮ್ಮಿಂಗ್ ಬಗ್ಗೆ ಸ್ವಲ್ಪ ಜಾಸ್ತಿ ಒಲವು ತೋರಿಸ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಅವಳು ಯಾವ ವಯಸ್ಸಿನಲ್ಲಿ ಅವಳಿಗೆ ಸ್ವಿಮ್ಮಿಂಗ್ ಪೂಲಿಗೆ ಆಗ 3 ವರ್ಷ ಆಗಿತ್ತು ಕಾಣುತ್ತೆ. 3 ವರ್ಷದ ವಯಸ್ಸಿನಲ್ಲಿ ಅವಳು ಈಜು ಕಲೀಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೆ. ಹಾಗೆ ಕಂಟಿನ್ಯೂಸ್ ಆಗಿ ಹೋಗಲಿಲ್ಲ. ನಂತರ ಒಂದು 4-5 ವರ್ಷದ ನಂತರ ಸ್ವಲ್ಪ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದ್ದೇನೆ. ಪ್ರತಿದಿನ ಕೂಡ ಈಜಿಗೋಸ್ಕರ ಸಮಯ ಮೀಸಲಿಡ್ತಾ ಇದ್ದೇವೆ. ಶಿವಾನಂದ್ ಅವರೇ, ನಿಮ್ಮ ತರಬೇತಿ ಪಡೆದಿದ್ದಾಳೆ ಹೇಗೆ? ಇಲ್ಲ, ಅವಳು ಅಂದರೆ ಬೆಳಗಿನ ಹೊತ್ತಲ್ಲಿ ನಾವು ಅಬ್ಸರ್ವೇಷನಲ್ಲಿ ಮಾಡ್ತೇವೆ. ಜಾಸ್ತಿ ಹೆಚ್ಚಿಗೆ ಲೋಕರಾಜ್ನವರ ಅಂಡರಲ್ಲಿ ಟ್ರೈನಿಂಗ್ ಮಾಡ್ತಾಳೆ. ನಾವು ಜೂನಿಯರ್ ಬ್ಯಾಚನ್ನು ತಗೊಳ್ಳುವಾಗ ನಾವು ಇಬ್ಬರು ಒಟ್ಟಿಗೆ ಡಿಸ್ಕಷನ್ ಮಾಡಿ ಅವರಿಗೆ ಯಾವ ರೀತಿಯಲ್ಲಿ ಅವರು ಟ್ರೈನಿಂಗ್ ಮಾಡಬೇಕು, ಈ ಟ್ರೈನಿಂಗ್ ಹೇಗೆ ಬೇಕು, ಅವರ ಫುಡ್ಡಿನ ಬಗ್ಗೆ ಎಲ್ಲ ಇದನ್ನು ನಾವೊಂದು ಪ್ರೋಗ್ರಾಮನ್ನು ಒಟ್ಟಿಗೆ ಕೂತ್ಕೊಂಡು ಡಿಸ್ಕಷನ್ ಮಾಡಿಯೇ ಅವರಿಗೆ ಅದನ್ನು ರೆಡಿ ಮಾಡ್ತೇವೆ. ಲೋಕರಾಜ್ ಅವರು ಏನು ಹೇಳ್ತೀರಿ ಇವಳ ಸಾಧನೆ ಬಗ್ಗೆ? ನೀವು ಇವಳ ಸಾಧನೆ ಹಿಂದೆ ನಿಮ್ಮ ಪಾತ್ರ ಎಷ್ಟಿದೆ ಅಥವಾ ಅವರ ಪೋಷಕರ ಪಾತ್ರ ಎಷ್ಟಿದೆ ಅಂತ ಹೇಳ್ತೀರಿ? ಅವಳು ಫಸ್ಟ್ ನಮ್ಮಲ್ಲಿಗೆ ಜಾಯ್ನ್ ಆಗುವ ಸಂದರ್ಭದಲ್ಲಿ ಅವಳು ಬ್ರೆಸ್ಟ್ ಸ್ಟ್ರೋಕ್ ವಿಭಾಗದಲ್ಲಿ 4 ಸ್ಟ್ರೋಕ್ ಇದೆ, ಅದರಲ್ಲಿ ಬ್ರೆಸ್ಟ್ ಸ್ಟ್ರೋಕ್ ವಿಭಾಗದಲ್ಲಿ ಅವಳು ಒಂದು ಉತ್ತಮ ಸಾಧನೆ ಮಾಡ್ತಾ ಇದ್ದು. ಸೊ ಅದರಲ್ಲಿ ಅವಳಿಗೆ ಸ್ವಲ್ಪ ಮೇಲೆ ಬರುವಂಥ ಅವಕಾಶ ಇದೆ ಅಂತ ಹೇಳ್ಕೊಂಡು ಆ ಸ್ಟ್ರೋಕನ್ನು ವಿಶೇಷವಾಗಿ ಹಿಡಿದು ಅದರಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದೇವೆ. ಆಮೇಲೆ ಅವಳಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಆಯಿತು, ಅದರಿಂದ ಸ್ವಲ್ಪ ಡಿಸ್ಕಂಟಿನ್ಯೂ ಆಯಿತು. ಅದರ ನಂತರ ಮತ್ತೆ ಪುನಃ ಬಂದ ನಂತರ ಪ್ರಾಯಶಃ ಆ ಒಂದು ಕ್ಷೇತ್ರದಲ್ಲಿ ಅವಳು ಒಳ್ಳೆಯ ಸಾಧನೆ ಮಾಡಿದ್ಳು. ಕಳೆದ ವರ್ಷ ನಡೆದಂಥ ಸ್ಕೂಲ್ ಗೇಮ್ಸ್ ಇತ್ತು ರಾಷ್ಟ್ರ ಮಟ್ಟದಲ್ಲಿ, ಒಳ್ಳೆಯ ಸಮಯವನ್ನು ಕೊಟ್ಟಳು ಅವಳು. ಅವಳ ಎಲ್ಲ 3
ಕೂಡ 50 ಮೀಟರ್ ಆಗಿರಲಿ, 100 ಮೀಟರ್ ಆಗಿರಲಿ ಅಥವಾ 200, ಈ 3 ವಿಭಾಗಗಳಲ್ಲಿ ಕೂಡ ಬಹಳ ಒಂದು ಉತ್ತಮ ಸಮಯವನ್ನು ದಾಖಲಿಸಿದ್ದಾಳೆ. ಪ್ರಾಯಶಃ ಕಳೆದ ಬಾರಿಯ ಸ್ಪರ್ಧೆ ಬಹಳಷ್ಟು ಕಷ್ಟ ಇದ್ದ ಕಾರಣ ಅವಳು 4th ಪ್ಲೇಸಲ್ಲಿ ಅವಳ ಸಾಧನೆಯನ್ನು ಮುಗಿಸಿದ್ಲು. ಅವಳಿಗೆ ಪದಕಗಳನ್ನು ಗೆಲ್ಲಲಿಕ್ಕಾಗಲಿಲ್ಲ. ಆದರೆ ಅವಳ ಒಂದು ಟೈಮಿಂಗ್, ನಾವೇನು ಗುರಿಯನ್ನು ಅವಳು ತಲುಪಿದಾಳ, ಪ್ರಾಯಶಃ ಅವಳ ಈ ಹಿಂದಿನ ಸಾಧನೆಗಿಂತ ಎಲ್ಲ ತುಂಬ ಉತ್ತಮವಾದ ಒಂದು ಟೈಮಿಂಗನ್ನು ಅವಳ ಆ ಸಂದರ್ಭದಲ್ಲಿ ಕೊಟ್ಟಿದ್ಲು. ಸೊ ಪೋಷಕರ ಬಗ್ಗೆ ಏನು ಹೇಳಿ ಬಯಸ್ತೀರಿ ನೀವು ಅಂತ? ಪೋಷಕರು ಅವಳನ್ನು ಅದೇ ಅಂದರೆ ಅವರು ಸ್ವಲ್ಪ ದೂರದಲ್ಲಿರುವಂಥದ್ದು, ತೊಕ್ಕೊಟ್ಟಿನ ಅಷ್ಟು ದೂರದ ಪ್ರದೇಶದಿಂದ ಬೆಳಿಗ್ಗೆ ಕರ್ಕೊಂಡು ಬರುವಂಥದ್ದು. ಪ್ರಾಯಶಃ ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಈ ಟ್ರಾಫಿಕ್ನ ಎಡೆಯಲ್ಲಿ ಭಾಳಷ್ಟು ಕಷ್ಟ. ಸೊ ಅದರ ಎಡೆಯಲ್ಲಿ ಕೂಡ ಅವರು ಅದನ್ನು ಕರ್ಕೊಂಡು ಬರ್ತಾ ಇದ್ದಾರೆ ಅವರು ಬೆಳಿಗ್ಗೆ. ಯಾಕಂದರೆ ಬೆಳಿಗ್ಗೆ 5 ಗಂಟೆಗೆ ನಮ್ಮ ತರಬೇತಿ ಉಂಟು ಅಂತ ಹೇಳಿ, ಆದರೆ ಅವರು ಸಾಧಾರಣ 4 ಗಂಟೆಗೆ ಎದ್ದೆಲ್ಲ ತರಬೇತಿ ಮುಗಿಸಿ ಬರ್ತಿದ್ದು, ಎಲ್ಲ ಅವರ ದಿನದ ಕೆಲಸ ಮುಗಿಸಿ ಬರಬೇಕು 5 ಗಂಟೆಗೆ ಇರುವ ಸಂದರ್ಭದಲ್ಲಿ. ಹಾಗೆ ಪುನಃ ಇಲ್ಲಿ ಸಾಯಂಕಾಲ ನಮ್ಮ ತರಬೇತಿ 9:30ವರೆಗೆ ಇರ್ತದೆ. 9:30 ಅಂತ ಹೇಳಿದರೆ ಅವ್ರು ಮನೆಗೆ ಮುಟ್ಟುವಾಗ 10:30, 11 ಗಂಟೆ ಆಗ್ತದೆ. ಸೊ ಈ ಎಲ್ಲ ಕಷ್ಟಗಳ ನಡುವೆ ಕೂಡ ಹೊಂದಿಸಿಕೊಂಡು ಅವ್ರು ಬರ್ತಾ ಇದ್ದಾರೆ. ಸೊ ಇಲ್ಲಿ ಮುರಳೀಧರನವರೇ, ಅವಳ ಸಾಧನೆ ಹಿಂದೆ ನಿಮ್ಮ ಶ್ರಮ ಮುಖ್ಯವಾಗಿ ಕಾಣ್ತಾ ಇದ್ದೇವೆ ನಾವು. ಅದ್ರ ಜೊತೆಯಲ್ಲಿ ಅಂದರೆ ಇದನ್ನು ಹೇಗೆ ಹೊಂದಿಸ್ಕೊಳ್ತೀರಿ ಅಂತ, ಅಂದರೆ ಅವಳು ಓದಿನ ಜೊತೆಗೆ ಹೊಂದಿಸ್ಕೊಳ್ಳೋದು ಕಷ್ಟ ಇದೆ, ಮತ್ತು ನೀವು ರಾತ್ರಿ ತಡವಾಗಿ ಹೋಗ್ತೀರಿ, ಬೆಳಿಗ್ಗೆ ಬೇಗ ಇಡ್ತೀರಿ. ಅಂದರೆ ಮನುಷ್ಯನಿಗೆ ಸರಿಯಾದ ಸ್ಥಿಮಿತದಲ್ಲಿ ಇರಬೇಕು, ಸರಿಯಾಗಿ ಸ್ಥಿತಿಯಲ್ಲಿ ನಿದ್ದೆ ಮುಖ್ಯ ಆಗಿರ್ತದೆ. ಇದನ್ನು ಹೊಂದಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ? ಅಂದರೆ ಅವಳಿಗೊತ್ತು ಬೇಕು, ನಿಮಗೂ ಕೂಡ ಬೇಕು. ಅಂದರೆ ನೀವೊಂದು ಉದ್ಯಮವಾಗಿ ಒಂದು ಕೆಲಸದಲ್ಲಿ ಇರುವವರು, ಹೇಗೆ? ಅಲ್ಲ, ಇವಳ ಸಾಧನೆಯ ದೃಷ್ಟಿಯಿಂದ ನಾವು ಅದಕ್ಕೆ ಹೊಂದಿಕೆ ಮಾಡಿಕೊಳ್ಳಲೇಬೇಕಾಗ್ತದೆ. ಅದು ಅನಿವಾರ್ಯ ಆಗಿದೆ. ಹಾಗಾಗಿ ಈಗ ಕನಿಷ್ಠ ಈಗ ಒಂದು 4 ವರ್ಷದಿಂದ ಅವಳ ಹಿಂದೆನೇ ಇರೋದ್ರಿಂದಾಗಿ ಅದಕ್ಕೆ ಪೂರಕವಾಗಿ ನಾನು ಸಮಯವನ್ನು ಹೊಂದಿಸಿಕೊಂಡೆ ಅದಕ್ಕೆ ತಕ್ಕ ತಯಾರಿ ಮಾಡಿ ಇಟ್ಕೊಂಡಿರ್ತೇನೆ. ಹಾಗಾಗಿ ನನ್ನ ಶ್ರೀಮತಿ ಕೂಡ ಅದಕ್ಕೆ ಹೊಂದಿಕೊಂಡಾಗಿ ಬೆಳಿಗ್ಗೆ 3 ಗಂಟೆಗೆ ಎದ್ದುಕೊಂಡು ಅಡಿಗೆ ಮಾಡಿಕೊಂಡು ಬೆಳಿಗ್ಗೆ ಬರಬೇಕಾದ್ರೆ ನಾವು ಉಪಹಾರದ ವ್ಯವಸ್ಥೆ ಎಲ್ಲ ಮುಗಿಸ್ಕೊಂಡೇ ಬರ್ತೀವಿ. ಇವನು ಮಧ್ಯಾಹ್ನದ ಊಟ ಕೂಡ ರೆಡಿಯಾಗಿ ಕೊಂಡೇ ತಗೊಂಡು ಬಂದಿರ್ತೇವೆ. ಹಾಗೆ ಅವಳ ಓದಿನ ವಿಷಯದಲ್ಲಿ ಕೂಡ ಯಾವಾಗ ಫ್ರೀ ಸಿಗುತ್ತದೆ, ಫ್ರೀ ಸಮಯ ಸಿಗುವ ಸಮಯದಲ್ಲಿ ಅವಳು ಅದನ್ನು ಮುಗಿಸ್ಕೊಳ್ತಾಳೆ. ಪುಸ್ತಕ ನೋಟ್ಸ್ ಬರೆಯುವುದನ್ನು, ಓದೋ ಇದನ್ನೆಲ್ಲ. ಓದಿನಲ್ಲಿ ಹೇಗಿದ್ದಾಳೆ ಅಂದರೆ, ಆ್ಯಕ್ಚುಲಿ ನಾವು ಇವತ್ತು ನಂಬರ್ ಗೇಮ್ಗಳಲ್ಲಿ ಇದ್ದೇವೆ, ಅಂದರೆ ಅಂಕಗಳು ಹೆಚ್ಚು ಬೇಕು ಅನ್ನೋದು. ಸೊ ಅಂದರೆ ಆವಾಗ ಇವಳನ್ನು ಕಂಪೇರ್ ಮಾಡಿ ನಿಮ್ಗೆ ಏನು ಅನ್ನಿಸ್ತಾ ಇದೆ? ಅಂದರೆ ನಾವು ಆ ಮಟ್ಟಕ್ಕೆ ಇದ್ದಾಳ ಹೇಗೆ ಅಂತ? ಇಲ್ಲ, ಒಂದಂತ ಹೇಳಿದರೆ ಅವಳಿಗೆ ಇವನ್ ಈಜು ಆಗಲಿ, ಈಜಿನ ವಿಷಯದಲ್ಲಿ ಆಗಲಿ ಅಥವಾ ಓದಿನ ವಿಷಯದಲ್ಲಿ ಆಗಲಿ ಯಾವಾಗಲೂ ಫೋರ್ಸ್ ಮಾಡಿದಿಲ್ಲ. ಆದರೆ ಅವಳಿಗೆ ತಿಳುವಳಿಕೆಯನ್ನು ಕೊಡ್ತಾ ಇದ್ದೇನೆ. ಆ ತಿಳುವಳಿಕೆ ಬೇಸಲ್ಲಿ ಎಷ್ಟು ಸಮಯ ಹೊಂದಾಣಿಕೆ ಆಗ್ಲಿಕ್ಕೆ ಆಗ್ತದೆ ಅದಕ್ಕೆ ಪೂರಕವಾಗಿ ಅವಳು ಕೂಡ ಮಾಡ್ತಾ ಇದ್ದಾಳೆ. ಸೊ ನಿಮಗೆ ಶಾಲೆಯಲ್ಲಿ ಹೇಗೆ ವಾತಾವರಣ ಇದೆ? ಏನು ಹೇಳ್ತಾರೆ ಶಿಕ್ಷಕರು, ಅಥವಾ ನಿಮ್ಗೆ ಹೇಗೆ ಸಹಕಾರ ಕೊಡ್ತಾ ಇದ್ದಾರೆ? ಶಾಲೆಯಿಂದ ತುಂಬ ರೀತಿಯಿಂದ ಸಹಕಾರ ಕೊಡ್ತಿದ್ದಾರೆ, ರಜೆಗೆ ಹೊಂದಾಣಿಕೆ ಮಾಡ್ತಾ ಇದ್ದಾರೆ. ಇವನ್ನ ಕಳೆದ ವರ್ಷ ಕೂಡ ಕನಿಷ್ಠ ಅಲ್ಲ ಗರಿಷ್ಠ ಮಟ್ಟದಲ್ಲಿ ಸಾಧಾರಣ 50% ಅಷ್ಟು ಫೀಸನ್ನು ಕೂಡ ವೇ ಆಫ್ ಮಾಡಿದರು. ಈ ವರ್ಷ ಪೂರ್ತಿಯಾಗಿ ವೇ ಆಫ್ ಮಾಡಿದ್ದಾರೆ. ಯಾವುದೇ ರೀತಿಯ ಫೀಸ್ ಕೊಡಲಿಲ್ಲ. ಆದರೆ ಎಲ್ಲ ರೀತಿಯಿಂದಲೂ ಕೂಡ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಡೀ ಶಿಕ್ಷಕ ವೃಂದ ಕೂಡ ಇವಳಿಗೆ ಪಾಠ ಪ್ರವಚನದ ವಿಷಯದಲ್ಲಿ ಕೂಡ ಪೂರಕವಾಗಿ ಹೆಚ್ಚಿನ ದಿನಗಳು ರಜೆಯಲ್ಲಿ ಇರೋದ್ರಿಂದಾಗಿ ಅದಕ್ಕೆ ಬೇಕಾದ ಪೂರಕವಾಗಿ ಟೀಚರ್ಸ್ನವರು ಕೂಡ ಸ್ಪಂದಿಸ್ತಾ ಇದ್ದಾರೆ. ಓಕೆ, ಒಂದು ವಿಷಯ ಅಂದರೆ ನೀವು ಯಾಕೆ ಇದೇ ಸ್ಕೂಲನ್ನು, ಅಂದರೆ ಮಸೂದನ್ ಖುಷಿ ಶಾಲೆಯನ್ನೇ, ಸರೋಜಿನಿ ಮಸೂದನ್ ಖುಷಿ ಅಂದರೆ ಇದು ಹತ್ತಾವರದಲ್ಲಿರುವ ಶಾಲೆ ಅಂತ ಅನಿಸ್ತದೆ, ಯಾಕೆ ಇದೇ ಶಾಲೆಯನ್ನು ಆಯ್ಕೆ ಮಾಡಿಕೊಂಡ್ರಿ? ಅದರಲ್ಲಿ ಏನೋ ವಿಶೇಷತೆ ಇದೆಯಾ ಅಥವಾ ಸಹಜವಾಗಿ ಇರಲಿ ಅನ್ನುವಂಥ ಕಾರಣಕ್ಕೆ? ಯಾವಾಗಲೂ ಹೇಗಾಗ್ತದೆ ಅಂತ ಹೇಳಿದರೆ, ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಮಾತು ಹೇಳ್ತಾ ಇರ್ತಾನೆ, ಅಪ್ರಿಯವಾದ ಸತ್ಯವನ್ನು ಕೆಲವು ಸತ್ಯ ಹೇಳಬಾರ್ದು ಅಂತ ಹೇಳಿಕೊಂಡು. ಹಾಗಾಗಿ ಈ ಕೆಲವೊಂದು ವಿಷಯವನ್ನು ಹೇಳಲಿಕ್ಕೆ ಆಗೋದಿಲ್ಲ. ಓಕೆ ಸರ್, ಹಾಗಾಗಿ ಆ ದೃಷ್ಟಿಯಿಂದ ಈ ಕಡೆ ಬರಲಿಕ್ಕೆ ಕಾರಣ. ಓಕೆ ಸರ್, ಹಾಗೆ ನಮ್ಮ ಜೊತೆಯಲ್ಲಿ ಸಾಕಷ್ಟು ಸಮಯವನ್ನು ಕಳೆದಿದ್ದೀರಿ. ಅಥವಾ ಅವಳೊಂದಿಗೆ ಮಾತಾಡ್ಲಿಕ್ಕೆ ಅಂದರೆ ಅವಳು ಮಾತಾಡಲಿಕ್ಕೆ ಹಿಂಜರಿತಾ ಇದ್ದಾಳೆ ಅಂತ ಅನಿಸ್ತದೆ, ಅಥವಾ ಅವಳಿಗೆ ಮಾತು ಕಡಿಮೆ ಸಾಧನೆ ಹೆಚ್ಚು ಮಾಡುವಂಥ ಪ್ರಕ್ರಿಯೆ ಯುವತಿ ಅಂತ ಅನಿಸ್ತದೆ. ಓಕೆ, ಇವತ್ತು ನಮ್ಮ ಜೊತೆಲಿ ಭಾಗವಹಿಸಿದರೆ ನಿಮಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಸೊ ಇಲ್ಲಿಗೆ ನಮ್ಮ ಇವತ್ತಿನ ಈಗಿನ ಒಂದು ಕಾರ್ಯಕ್ರಮದಲ್ಲಿ ಸಣ್ಣ ವಿರಾಮ ತೆಗೆದುಕೊಳ್ತದೆ, ಮತ್ತೆ ಕಾರ್ಯಕ್ರಮ ಮುಂದುವರಿತದೆ. ಈಜುಕೊಳದ ಸಾಧಕರು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಮಾಡ್ತಾ ಇದ್ದೇನೆ. ಈಗ ನಮ್ಮ ಜೊತೆಲಿ ಮತ್ತೆ ಕೆಲವು ಅತಿಥಿಗಳು ಸೇರಿಕೊಂಡಿದ್ದಾರೆ. ರಚನಾ ರಾವ್ ಅಂದರೆ ನಮಗೆ V4 ನ್ಯೂಸ್ನ
ಕೆಲವು ಪ್ರೇಕ್ಷಕರಿಗೆ ಪರಿಚಿತ ಮುಖ ಅಂತ ಹೇಳ್ಬೋದು. ಯಾಕಂದರೆ ನಾವು ಆಗಾಗ ಅವರ ಮುಖವನ್ನು ತೋರಿಸ್ತಾ ಇರ್ತೇವೆ, ಯಾಕಂದರೆ ಅಷ್ಟೊಂದು ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಸೊ ರಚನಾ ರಾವ್ ಅವರ ಪೋಷಕರು ಮತ್ತು ರಚನಾ ರಾವ್ ನಮ್ಮ ಜೊತೆ ಇದ್ದಾರೆ. ಸೊ ನಿಮ್ಮೆಲ್ಲರಿಗೂ ಸ್ವಾಗತ ಮಾಡ್ತಾ ಇದ್ದೇನೆ. ಸೊ ರಚನಾ ಇಲ್ಲಿ ರಾಧಾಕೃಷ್ಣ ರಾವ್, ನಾವು ರಚನಾ ಬಗ್ಗೆ ಮಾತಾಡೋದಾದ್ರೆ ನಿಮಗಂದರೆ ಈಗ ರಚನಾ ಅವರು ಸಾಧನೆ ಮಾಡ್ತಾ ಇದ್ದಾರೆ, ರಾಷ್ಟ್ರಮಟ್ಟದಲ್ಲಿ ಪದಕಗಳನ್ನು ಗೆದ್ದು ಬಂದಿದ್ದಾರೆ, ಅವ್ರ ಬಗ್ಗೆ ಮಾತಾಡಲಿಕ್ಕಿದೆ. ಆದರೆ ಒಬ್ಬ ಮಗುವಾಗಿ ನೀವು ಅವರನ್ನು ನೋಡುವಾಗ ನಾನು ಇವರನ್ನು ಈಜುಕೊಳಕ್ಕೆ ಸೇರಿಸಬೇಕು ಅಥವಾ ಇಲ್ಲಿ ಕಬಡ್ಡಿ ಅಂಕಣದಲ್ಲಿ ಇಡಬೇಕು, ಖೋ ಖೋ ಅಂಕಣದಲ್ಲಿ ಇಡಬೇಕು ಅಂದರೆ ನಿರ್ಧಾರವನ್ನು ಮಾಡಬೇಕಂತ ಪೋಷಕರ ಪ್ರಮುಖ ಪಾತ್ರ ಇರ್ತದೆ. ಸೊ ನೀವು ಯಾಕೆ ಇವಳನ್ನು ಈಜುಕೊಳಕ್ಕೆ ಸೇರಿಸಬೇಕು ಅಂತ ಅನಿಸಿದ್ದು ನಿಮಗೆ? ಅದು ಅಂದರೆ ಅಚಾನಕ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವಳನ್ನು ಸ್ವಿಮ್ಮಿಂಗ್ ಪೂಲ್ಗೆ ಹಾಕಬೇಕಾಯ್ತು. ಏಕೆಂದರೆ ಅವಳಿಗೆ ಪ್ರತಿ ತಿಂಗಳು ಸಂದಿರುವಾಗ 1ನೇ ಕ್ಲಾಸಲ್ಲಿರುವಾಗ ಪ್ರತಿ ತಿಂಗಳು ಅವಳಿಗೆ ಜ್ವರ ಬರ್ತಿತ್ತು. ಜ್ವರ ಬಂದಾಗ 3-4 ದಿನ ವೈರಲ್ ಫೀವರ್ ಹೇಳ್ತಾರಲ್ಲ, ಅದು ಆ್ಯಂಟಿಬಯೋಟಿಕ್ ಕೊಡದೆ ಗುಣವೇ ಆಗ್ತಿರ್ಲಿಲ್ಲ. ಹಾಗೆ ಪ್ರತಿ ತಿಂಗಳು ಹಾಗೆ ಬಂದು ಆ್ಯಂಟಿಬಯೋಟಿಕ್ ಕೊಟ್ಟು 3 ಸಲ ಕೊಟ್ಟರು, 3 ತಿಂಗಳು ಕರೆಕ್ಟ್ ಕೊಟ್ಟರು ಡಾಕ್ಟ್ರು. ಅದಕ್ಕೆ ಮತ್ತೆ ಹೇಳಿದ್ರು ಇನ್ನೂ ಈ ಆ್ಯಂಟಿಬಯೋಟಿಕ್ ಕೊಡೋದು ಬೇಡ, ಈಗ ಸಣ್ಣ ಪ್ರಾಯ, ಯಾಕೆಂದ್ರೆ ಕೊಟ್ಟರೆ ಮತ್ತೆ ಅದು ಅಡಿಕ್ಟ್ ಆಗ್ತದೆ. ಅದಕ್ಕೆ ನೀವೊಮ್ಮೆ ಪೂಲಿಗೆ ಕೊಂಡೋಗಿ ಅಲ್ಲಿ ಒಂದು ಕೈಕಾಲು ಬಡಿಲಿ ಅವರು, ಆಮೇಲೆ ಸ್ವಲ್ಪ ಬಾಡಿಯಲ್ಲಿ ರೆಸಿಸ್ಟೆನ್ಸ್ ಪವರ್ ಬರ್ಬೋದು. ಸೊ ಕುತೂಹಲಕಾರಿ ಅಂಶ ಅನಿಸ್ತದೆ. ಹಾಗೆ ಬಂದದ್ದು ಅಲ್ಲ, ನೀವು ಹೇಳಿದ್ರೆ ನಾವು ಡಾಕ್ಟರ್ ಹತ್ರ ಕೇಳುವಾಗ ಜ್ವರ ಬಂದಾಗ ನೀರಿನಲ್ಲಿ ಬಿಡಬೇಡಿ ಅಂತ ಒಂದು ನಾವು ಸಲಹೆ ಕೊಡ್ತಾರೆ. ಬಟ್ ಇಲ್ಲಿ ವಿಶೇಷ ಡಾಕ್ಟರ್ ಇದ್ದಾರೆ, ಅವರು ನೀರಲ್ಲಿ ಬಿಡಿ ಅಂತ ಹೇಳ್ತಾರೆ. ಹೇಗೆ ಅದರಿಂದ ಏನು ಪ್ರಯೋಜನ ಆಯ್ತಾ ಅಥವಾ? ತುಂಬಾ ಪ್ರಯೋಜನ ಆಯ್ತು. ಆಮೇಲೆ ಅವಳಿಗೆ ಜ್ವರ ಇಲ್ಲ, ಆಮೇಲೆ ಅದು ನೀರಲ್ಲಿ ಬಾಡಿಯಲ್ಲಿ ರೆಸಿಸ್ಟೆನ್ಸ್ ಪವರ್ ಕಮ್ಮಿ ಇತ್ತಲ್ಲ, ಅದು ಬಂದಾಗ ಒಳ್ಳೆ ಕೈಕಾಲು ಬಡ್ದಲ್ಲಿ ಎಕ್ಸ್ಟ್ರಾ ಕ್ರಿಯೇಟ್ ಆಗಿ ಇದು ಬಾಡಿ ರೆಸಿಸ್ಟೆನ್ಸ್ ಪವರ್ ಬಂತು. ಆಮೇಲೆ ಜ್ವರವೇ ಬರಲಿಲ್ಲ ಅವಳಿಗೆ. ಓಕೆ, ರಚನಾ ನಿಮ್ಮ ಹತ್ರ ಬರೋದಕ್ಕಿಂತ ಮೊದಲು ನಿಮ್ಮ ತಾಯಿ ಹತ್ರ ಹೋಗ್ತಾ ಇದ್ದೇನೆ. ಮೇಡಮ್, ಅಂದರೆ ಈ ರಚನಾ ರಾವ್ ಅಂದರೆ ಅವಳು ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ತಾ ಇದ್ಲು, ಅಂದರೆ ಅವಳು ಆರೋಗ್ಯದ ದೃಷ್ಟಿಯಿಂದ ಕರ್ಕೊಂಡು ಹೋಗಿದ್ದೀರಿ. ಹಾಗಿರುವಾಗ ಅವಳನ್ನು ಸಾಧಕಿಯಾಗಿ ರೂಪಿಸುವಂಥ ಪ್ರಯತ್ನ ಹೇಗೆ ನಿಮ್ಮಲ್ಲಿ ಬಂತು ಅಥವಾ ನೀವು ಕಂಡುಕೊಂಡದ್ದು ಅಥವಾ ಏನೋ ಹೇಗೆ? ಇಲ್ಲ ಸರ್, ಹಾಗೆ ಅಂತಿಲ್ಲ. ಬಟ್ ನಮ್ಗೆ ಈ ರೀತಿ ಸ್ಪೋರ್ಟ್ಸ್ ಇದರಲ್ಲಿ ಉಂಟು ಅಂತ ಗೊತ್ತಿರಲಿಲ್ಲ. ಬಟ್ ಹಾಕಿದಾಗ ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ನಾನು ಅಲ್ಲೇ ಒಂದು ಲೋಕಲ್ ಕಾಂಪಿಟೇಷನ್ ಆಯಿತು. ಆಗ ಅವಳು ಗೋಲ್ಡ್ ತೆಗಿಲು. ಆಗ ಕಾಂಪಿಟೇಷನ್ ಉಂಟು ಅಂತ ಗೊತ್ತಾಯಿತು. ಮತ್ತೆ ಅವಳು 5th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ಸ್ಟೇಟ್ ಲೆವೆಲ್ಗೆ ಬೆಂಗಳೂರಿಗೆ ಹೋಗ್ಲಿಕ್ಕೆ ಹೇಳಿದ್ರು ಸರ್. ಅಲ್ಲಿ ಹೋದ್ಮೇಲೆ ಅದ್ರದ್ದು ಕಾಂಪಿಟೇಷನ್ ಇದೊಂದು ಇದು ಗೊತ್ತಾಯ್ತು ಹೇಗೆ ಅಂತ. ಮತ್ತೆ ಅವಳು ಸಹ ಸೆಕೆಂಡ್ ಬಂದ್ಲು, ನ್ಯಾಷನಲ್ ಸೆಲೆಕ್ಟ್ ಆದ್ಲು. ಆನಂತರ ಒಂಥರ ಅವಳಿಗೂ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಸೊ ನಮಗೆ ಸಹ ಇದರಲ್ಲೇ ನೋಡುವ, ಮುಂದೆ ಹೋಗುವ. ಮತ್ತೆ ಕೋಚಿಂಗ್ ಸಹ ಒಳ್ಳೆ ಗೊತ್ತಾಯ್ತು. ನಿಮಗೆ ಏನು ಅನಿಸ್ತದೆ? ಈಜು ನನಗೆ ಇದು ಬೇಕಾಗಿತ್ತು, ಬೇಡವಾಗಿತ್ತು, ಅಥವಾ ನನ್ನ ಗುರಿ ಬೇರೆ ಏನೋ ಇತ್ತು, ಹೇಗೆ? ಅಲ್ಲಿ ಆ್ಯಕ್ಚುಲಿ ನನಗೆ ಅಪ್ಪ ಹೇಳಿದಾಗೆ ಅನ್ಎಕ್ಸ್ಪೆಕ್ಟೆಡ್. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಇಷ್ಟು ತನಕ ಬರ್ತೇನೆ ಅಥವಾ ನನಗೆ ಸ್ಪೋರ್ಟ್ಸ್ ಅಂತ ತಲೆಯಲ್ಲಿ ಇರಲಿಲ್ಲ. ಸೊ 5th ಅಲ್ಲಿ ಸ್ಟೇಟ್ ಮೆಡಲ್ ಆದ್ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೇನೆ. ಸೊ ನಿಮಗೆ ನಾನು ಇನ್ನೂ ಬೇರೆ ಸಾಧನೆ ಮಾಡಬೇಕಿತ್ತು ಅನ್ನುವಂಥ ಗುರಿ ಈಗಲಾದರೂ ಅನಿಸ್ತಾ ಇದೆಯಾ? ನಾನು ಇದರಲ್ಲೇ ಮುಂದುವರಿಬೇಕು ಅಥವಾ ಬೇರೆ ಏನಾದ್ರು ಆಯ್ಕೆ ಮಾಡ್ಕೊಳ್ಬೇಕು ಅಂತ? ಇಲ್ಲ, ಇದರಲ್ಲೇ ಮುಂದುವರಿಬೇಕು ಅಂತ. ಓಕೆ, ನೀವೀಗ ಯಾವ ಹಂತದಲ್ಲಿ, ಅಂದರೆ ಈಗ ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಸಾಧನೆ ಮಾಡಿದ್ದೀರಿ ಮತ್ತು ರಾಜ್ಯ ಮಟ್ಟದ ಇದರಲ್ಲಿ ರಾಷ್ಟ್ರ ಮಟ್ಟದ ಒಂದು ದಾಖಲೆ ಕೂಡ ಮಾಡಿದ್ದೀರಿ. ಹಾಗೆ ಈಗ ರಾಷ್ಟ್ರ ಮಟ್ಟದ ಸ್ಪರ್ಧೆ ಕೂಡ ಎದುರಿಸಿ ಬಂದಿದ್ದೀರಿ. ಈ ಸ್ಪರ್ಧೆಗಳ ಬಗ್ಗೆ ಒಂದಿಷ್ಟು ಹೇಳಲಿಕ್ಕೆ ಬೇಕು. ಅಂದರೆ ಸ್ಟೇಟಲ್ಲಿ ನನಗೆ ಈ ವರ್ಷ ನನ್ನ ಟೈಮಿಗೆ ಕಂಪೇರ್ ಮಾಡಿದರೆ ಸ್ಟೇಟಲ್ಲಿ ನನಗೆ ಯಾರು ಅಷ್ಟೊಂದು ಕಾಂಪಿಟೇಟರ್ ಇರಲಿಲ್ಲ. ಬಟ್ 50 ಬ್ರೆಸ್ಟ್ ಸ್ಟ್ರೋಕ್ ಅಂದರೆ 50, 100, 200 ಬ್ರೆಸ್ಟ್ ಸ್ಟ್ರೋಕ್, ಅದು 3 ಇವೆಂಟ್ ಬ್ರೆಸ್ಟ್ ಸ್ಟ್ರೋಕಿಗೆ. ಅದರಲ್ಲಿ 50 ಬ್ರೆಸ್ಟ್ ಸ್ಟ್ರೋಕಲ್ಲಿ ಸ್ವಲ್ಪ ಕಾಂಪಿಟೇಟರ್ ಸ್ವಲ್ಪ ಹತ್ರ ಇದ್ದರು ಎಲ್ಲರೂ. ಅದು ಮತ್ತೆ 100 ಬ್ರೆಸ್ಟ್ ಮತ್ತು 200 ಬ್ರೆಸ್ಟ್ ಸ್ಟ್ರೋಕ್ ತುಂಬ ಗ್ಯಾಪ್ ಇತ್ತು. 100 ಬ್ರೆಸ್ಟ್ ಸ್ಟ್ರೋಕ್ ಅಂತೂ ನಾನು ಕೊಟ್ಟದ್ದು 1:15.95. ಬೇರೆಯವರು ಸೆಕೆಂಡ್ ಮತ್ತು ಥರ್ಡ್ ಬಂದವರು 1:18. ಸೊ 3 ಸೆಕೆಂಡ್ ಗ್ಯಾಪ್ ಇತ್ತು. ಸೊ ಆಲ್ಮೋಸ್ಟ್ ಸಮ್ 5 to 6 ಮೀಟರ್ಸ್ ಗ್ಯಾಪ್ ಇರ್ತದೆ. ಸೊ ಅದು ಸ್ವಲ್ಪ ಮೈಂಡ್ ಫ್ರೀ ಆಗಿತ್ತು. ಹೀಟ್ಸಲ್ಲೂ ಆಲ್ರೆಡಿ 116 ಮಾಡಿದ್ದೆ. ಸ್ವಲ್ಪ ಮೈಂಡ್ ಫ್ರೀ ಆಗಿತ್ತು, ಮಾಡ್ಬೋದು ಅನ್ನೋ ತಲೆಯಲ್ಲಿತ್ತು. ಆಮೇಲೆ ಫೈನಲ್ಸ್ ಅಲ್ಲಿ ಇವಾಗ ಸಹ ಮಾಡಿದೆ. ಬಟ್ ನ್ಯಾಷನಲ್ಸ್ ಅಲ್ಲಿ ಆಗಲ್ಲ. ಫಸ್ಟ್ ಡೇ ನನಗೆ ಟೋಟಲ್ 6 days ಕಾಂಪಿಟೇಷನ್ ಪುಣೆಯಲ್ಲಿ 6 days ಕಾಂಪಿಟೇಷನ್ ಇತ್ತು. ಅಲ್ಲಿ ಏನಾಯ್ತು ಅಂದರೆ ಫಸ್ಟ್ ಡೇ 50 ಮೀಟರ್ ಬ್ರೆಸ್ಟ್ ಸ್ಟ್ರೋಕ್ ಇದ್ದದ್ದು. ಅಲ್ಲಿ ಸಿಲೆಕ್ಟ್ ಆದದ್ದು ನಾನು ಸೆಕೆಂಡ್ ಪ್ಲೇಸಲ್ಲಿ. ಅಂದರೆ ಆಲ್ರೆಡಿ ಅವಳ ಹೆಸರು ವೇದಿಕಾ ಅಂತೇಳಿ, ಒಬ್ಳು ಆಲ್ರೆಡಿ ರೆಕಾರ್ಡ್ ಮಾಡಿದ್ಲು ಅದರಲ್ಲಿ. ಆಮೇಲೆ ಮತ್ತೆ ಪುನಃ ಆಲ್ಮೋಸ್ಟ್ ಫೈನಲ್ಸ್ ಅಲ್ಲಿ ಅವಳಿಗೂ ನನಗೂ ಆಲ್ಮೋಸ್ಟ್ 1 ಸೆಕೆಂಡ್ ಗ್ಯಾಪ್ ಇತ್ತು. ಸೊ ತುಂಬಾ ಟಫ್ ಇರ್ತದೆ ಅಲ್ಲಿ. ಇಬ್ರು ಫಸ್ಟ್ ಮತ್ತೆ ಸೆಕೆಂಡ್ ಬಂದವರು ಇಬ್ರು ಮಹಾರಾಷ್ಟ್ರದವರೇ, ನಾನು ಕರ್ನಾಟಕ. ಇಬ್ರು ಮಹಾರಾಷ್ಟ್ರದವರು, ಅವರಿಬ್ರು ತುಂಬಾ ಸ್ಟ್ರಾಂಗ್ ಇದ್ದಾರೆ. ಸೊ ಅದು ತುಂಬ 50 ಮತ್ತು 200 ತುಂಬಾ ಟಫ್ ಇತ್ತು. ಆಮೇಲೆ 100 ಅದೇನೋ ಬೈ ಲಕ್ ಗೋಲ್ಡ್ ಆಯ್ತು ವಿತ್ ನ್ಯಾಷನಲ್ ರೆಕಾರ್ಡ್. 200 ಮಾತ್ರ ತುಂಬಾ ಟಫ್ ಇತ್ತು, ನಾನು ತುಂಬಾ ಹಿಂದೆ ಉಳಿದಿದ್ದೆ.
ಓಕೆ, ನಾವಿಂದು ನಮ್ಮ ಮಂಗಳ ಈಜುಕೊಳದ ಪ್ರಮುಖರನ್ನೇ ಕೇಳ್ತಾ ಇರೋದು. ಅಂದರೆ ನೀವು ಇದನ್ನು ಕ್ಲಬ್ಬನ್ನು ರಚಿಸ್ಕೊಂಡಿದ್ದೀರಿ ಅಥವಾ ಅದರ ಕೆಲಸವನ್ನು ಮಾಡ್ತಾ ಇದ್ದೀರಿ, ಏನು ಕೆಲಸ ಮಾಡ್ತಾ ಇದ್ದೀರಿ ಅಥವಾ ಈ ಪ್ರತಿಭೆಗಳನ್ನು ಹೇಗೆ ಹುಡುಕ್ತಾ ಇದ್ದೀರಿ ಅಥವಾ ಈ ಬೇರೆ ನೀವೇನು ಸೋಷಿಯಲ್ ಆಕ್ಟಿವಿಟಿ ಅಂತ ಏನಾದರೂ ಮಾಡ್ತಾ ಇದ್ದೀರಾ ಹೇಗೆ ಅಂತ? ಅಲ್ಲ, ಸೋಷಿಯಲ್ ಆಕ್ಟಿವಿಟಿ ಅಂತ ಹೇಳಿದರೆ ಮಕ್ಕಳು ಈ ಪ್ರತಿಭೆ ಬಂದ ನಂತರ ನಾವು ಈ ಕ್ಲಬ್ಬನ್ನು ವಹಿಸಿಕೊಂಡ ನಂತರ ನಾವು ಕೋಚ್ಗಳ ಜೊತೆ ಮಾತಾಡಿ, ಪೋಷಕರ ಜೊತೆ ಮಾತಾಡಿ, ನ್ಯಾಷನಲ್ ಸ್ವಿಮ್ಮಿಂಗ್ ಆದ ಮಕ್ಕಳಿಗೆ 1 ವರ್ಷದ ಮಟ್ಟಿಗೆ ಅವರ ಫೀಸನ್ನು ನಾವು ತಗೊಳ್ತಾ ಇಲ್ಲ. ಅದನ್ನು ಸಾಧಕರಿಗೆ ಅದನ್ನು ಮಾಡ್ತಾ ಇದ್ದೇವೆ, ಮೀಸಲಾಗಿಟ್ಟಿದ್ದೇವೆ ಮತ್ತು ಪೇರೆಂಟ್ಸ್ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಇನ್ನೊಂದೇನಂತ ಹೇಳಿದರೆ ರಚನಾವನ್ನು ಈ ಸ್ಥಿತಿಯನ್ನು ಇದಕ್ಕೆ 5th ಸ್ಟ್ಯಾಂಡರ್ಡಲ್ಲಿ ಅವಳಿಗೆ ಸ್ಟೇಟ್ ಮೆಡಲ್ ಆಗಲಿಕ್ಕೆ ಕಾರಣ ನಮ್ಮ ರವೀಶ್ ರಾವ್ ವಿಟ್ಲ ಅವರು ಅವಳ ಪ್ರತಿಭೆಯನ್ನು ಗುರುತಿಸಿಕೊಂಡು ಅದರಲ್ಲಿ ಮುಂದುವರಿಸಿಕೊಂಡು ಹೋಗಲಿಕ್ಕೆ. ತದನಂತರ ನಮಗೆ ಲೋಕರಾಜ್ ವಿಟ್ಲ ಅವರಿಗೆ ಸಹಾಯವನ್ನು ನೀಡಿ ಈಗ ಬೆಂಗಳೂರಿಗೆ ಅವರಿಗೆ ಪೂರಕವಾದ ತರಬೇತಿಗೆ ಕಳಿಸಿದ್ದೇವೆ. ಅದೇ ಮೊದಲು ಅವರಿಗೆ ಸಹಾಯ ಹಸ್ತವನ್ನು ನಮ್ಮ ಇದರಿಂದ ನೀಡ್ತಾ ಇದ್ವಿ. ಈಗ ಅವರು ಸಹಾಯಕ್ಕಾಗಿ ಬೇರೆ ಬೇರೆ ಕಡೆಯಿಂದ ಸಹಾಯ ಕೊಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ, ಕಂಪನಿಗಳು ಬರ್ತಾ ಇದ್ದಾರೆ. ಅವನ್ನೆಲ್ಲ ನಾವು ಪೂರಕ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಓಕೆ, ಮಂಗಳ ಈಜು ಕ್ಲಬ್ಬಿಗೆ ಯಾರಾದರೂ ಅಂದರೆ ಸೇರ್ತಾ ಇರೋ ಮಕ್ಕಳೇ ಸೇರಬೇಕು ಅನ್ನೋಂಥದ್ದು ರೂಲ್ಸ್ ಏನೋ ಅದಕ್ಕೆ ನಿಯಮಗಳು ಏನಾದರೂ ಇದಾವ ಅಥವಾ ಹೇಗೆ ಅದನ್ನು ಅಲ್ಲ, ಇದು ಬೇಸಿಕಲಿ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ ಸ್ಟಾರ್ಟ್ ಆದದ್ದು ಏನಂತ ಹೇಳಿದ್ರೆ ಈಜು ಕಲಿಕೆಗಾಗಿ ಇದು ಮಾಡಿದ್ದು, ಸ್ಪೋರ್ಟ್ಸ್ ಅಂತ ಅಲ್ಲ. ಅದನ್ನ ಮುಂದುವರಿಸಿಕೊಂಡು ಹೋದದ್ದು ಸ್ಪೋರ್ಟ್ಸ್ಗೆ ಅದನ್ನ ಪೂರಕವಾಗಿ ಬೆಳೆಸಿಕೊಂಡು ಬಂದದ್ದು ರವೀಶ್ ರಾವ್ ವಿಟ್ಲ, ಶಿವಾನಂದ್ ಗಟ್ಟಿ, ಲೋಕರಾಜ್ ವಿಟ್ಲ ಇವರು. ಅದರ ಜೊತೆ ನಮ್ಮ ಹಳೆಯ ಪ್ರೆಸಿಡೆಂಟ್ಗಳು ಪುರುಷೋತ್ತಮ್ ಅಂತ ಹೇಳಿ ಅವರು ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇದ್ರು. ಅವರಿಂದ ನಾವು ತಗೊಂಡ ನಂತರ ನಾವು ಒಂದು ಫ್ಯಾಮಿಲಿ ಹಾಗೆ ಕೆಲಸ ಮಾಡಿಕೊಂಡು ಇದನ್ನ ಮುಂದುವರಿಸಿಕೊಂಡು ಬರ್ತಾ ಇದ್ದೇವೆ. ಸೇರ್ಬೇಕಾದ್ರೆ ಅಂದ್ರೆ ಮಕ್ಕಳು ಸೇರ್ಬೇಕಾದ್ರೆ ನಾವು ಏನಂತ ಹೇಳಿದ್ರೆ ಒಂದು ಈವ್ನಿಂಗ್ ಬ್ಯಾಚ್ ಅಂತ ಉಂಟು, ಅಲ್ಲಿ ಕಲಿಕೆಗಾಗಿ ಮಾತ್ರ ಇದನ್ನು ಮಾಡ್ತೇವೆ. ಅಲ್ಲಿ ಆ ಪ್ರತಿಭೆಗಳನ್ನು ಗುರುತಿಸಿ ಲೋಕರಾಜ್ ವಿಟ್ಲ ಅವರು ನಮಗೆ ಹೇಳ್ತಾರೆ ಇಂಥವರನ್ನ ಸ್ಪೋರ್ಟ್ಸ್ ಬ್ಯಾಚಿಗೆ ತಗೊಳ್ಬಹುದು ಅಂತ, ಅವರಿಗೆ ಪ್ರತಿಭೆ ಉಂಟು ಅಂತ. ಅವರ ಪೋಷಕರನ್ನು ಕರೆದು ಮಾತಾಡಿಕೊಂಡು ಮತ್ತು ಆ ಸ್ಪೋರ್ಟ್ಸ್ ಇದಕ್ಕೆ ನಾವು ತಗೊಳ್ತೇವೆ. ಲೋಕರಾಜ್ ಅವರೇ, ನಾವು ಈಗ ರಚನಾ ವಿಷಯದಲ್ಲಿ ಬರೋದಾದರೆ ನೀವೇನು ಹೇಳಲಿಕ್ಕೆ ಬಯಸ್ತೀರಿ? ಅವಳ ಸಾಧನೆ ಬಗ್ಗೆ ಏನು ಹೇಳಿದ್ದೀರಿ? ಫಸ್ಟಿಗೆ ರಚನಾ 5ನೇ ಕ್ಲಾಸಲ್ಲಿರುವಾಗ ಅವಳಿಗೆ ಹೇಳಿದಾಗೆ ಸ್ಟೇಟ್ ಲೆವೆಲಿದ್ದು ಕಾಂಪಿಟೇಷನ್ ಬ್ಯಾಂಗ್ಳೂರಲ್ಲಿ ಆಯಿತು. ಸೊ ಆ ಸಂದರ್ಭದಲ್ಲಿ ನಾನು ಕೂಡ ಆಗ ಬಿಗಿನಿಂಗ್ ಮಂಗಳ ಕ್ಲಬ್ಬಲ್ಲಿ ಆಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದೆ. ನನಗೊಂದು ಹೋಪ್ಸ್ ಇತ್ತು, ಬ್ರೆಸ್ಟ್ ಸ್ಟ್ರೋಕಲ್ಲಿ ಒಂದು ಸಾಧನೆ ಮಾಡ್ಬೋದು. ಸ್ವಲ್ಪ ಒಂದು 2-3 ಸೆಕೆಂಡ್ಗಳ ಅಂತರ ಇತ್ತು ಅಷ್ಟೇ ಮೆಡಲ್ಗೆ. ಪ್ರೀವಿಯಸ್ ಇಯರ್ನ ಟೈಮಿಂಗನ್ನು ನೋಡುವಾಗ ಒಂದು 3 ಸೆಕೆಂಡ್ಗಳ ಡಿಫ್ರೆನ್ಸ್ ಇತ್ತು. ಸ್ವಲ್ಪ ನಾನು ಶ್ರಮ ಹಾಕಿದರೆ ಈ ಮಗು ಮಾಡ್ಬೋದು ಎನ್ನುವಂಥ ಒಂದು ನನಗೆ ಅರಿವಿತ್ತು. ಸೊ ಆ ಹಿನ್ನೆಲೆಯಲ್ಲಿ ಅವಳಿಗೆ ಬ್ರೆಸ್ಟ್ ಸ್ಟ್ರೋಕಲ್ಲೇ ಸ್ವಲ್ಪ ವಿಶೇಷವಾದ ತರಬೇತಿಯನ್ನು ಕೊಟ್ಟೆ. ಅವಳ ಲೆಕ್ಕ ನನ್ನ ಲೆಕ್ಕ ಏನು ಅಂತ ಗೊತ್ತಿಲ್ಲ, ಆ ಬಾರಿ ಅವಳು ಸಿಲ್ವರ್ ಮೆಡಲ್ ಮಾಡಿ ಪ್ರಾಯಶಃ ನನ್ನ ಫಸ್ಟ್ ನ್ಯಾಷನಲ್ ಕಾಂಪಿಟೇಷನ್ ಫಸ್ಟ್ ಹುಡುಗಿ, ಹೌದು, ರಾಷ್ಟ್ರ ಮಟ್ಟಕ್ಕೆ ಹೋಗಲಿಕ್ಕೆ ಅವಳಿಗೆ ಅವಕಾಶ ಸಿಕ್ಕಿತ್ತು. ಆ ಬಾರಿ ನಾವು ಇಂದೋರಲ್ಲಿ ನ್ಯಾಷನಲ್ ಲೆವೆಲ್ ಇತ್ತು. ಸೊ ಅಲ್ಲಿಗೆ ನಾವು ಭಾಗವಹಿಸ್ಲಿಕ್ಕೆ ಹೋಗಿದ್ದೆವು. ಅಲ್ಲಿ ಭಾಳಷ್ಟು ಟಫ್ ಕಾಂಪಿಟೇಷನ್, ಯಾಕಂದರೆ ನಾವು ಫಸ್ಟ್ ಟೈಮ್ ಹೋಗ್ತಿರುವಂಥದ್ದು ನ್ಯಾಷನಲ್ಸ್ಗೆ. ಸೊ 9th ಪ್ಲೇಸಲ್ಲಿ ಅವಳ ರೇಸನ್ನು ಫಿನಿಶ್ ಮಾಡಿದ್ಲು 9th ಪೊಸಿಷನಲ್ಲಿ. ಸೊ ಆವಾಗಲೇ ಒಳ್ಳೊಳ್ಳೆ ಸ್ವಿಮ್ಮರ್ಸ್ಗಳಿದ್ದರು. ನ್ಯಾಷನಲ್ ಲೆವೆಲ್ನ ಒಂದು ಸ್ಟ್ಯಾಂಡರ್ಡ್ ನನಗೆ ಆ ಟೈಮಲ್ಲಿ ಗೊತ್ತಾಯಿತು. ಸೊ ಅಂದರೆ ನಾವು ಇದರ ಹಿಂದೆ ನ್ಯಾಷನಲ್ ಲೆವೆಲಲ್ಲಿ ಮೆಡಲ್ ಮಾಡಬೇಕಂತಿದ್ರೆ ಇನ್ನೆಷ್ಟು ಸಾಧನೆ ಮಾಡಬೇಕು ಎನ್ನುವಂಥ ಒಂದು ನನಗೆ ಒಂದು ಅರಿವಾಯಿತು. ಸೊ ಅದರ ನಂತರದ ಹಂತದಲ್ಲಿ ಅದರ ಬಗ್ಗೆ ಸ್ವಲ್ಪ ಸ್ಪೆಷಲ್ ಅಟೆನ್ಷನ್ ತಗೊಂಡು ನಾವು ಅದರ ಹಿಂದೆ ಸಾಧನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆವು, ವಿಶೇಷ ತರಬೇತಿಗಳನ್ನು ಸ್ಟಾರ್ಟ್ ಮಾಡಿದೆವು. ಸೊ ಆ ರೀತಿ ಮಾಡಿದ ಮೇಲೆ ಎರಡನೇ ಬಾರಿ ಕೂಡ ಅದರ ನೆಕ್ಸ್ಟ್ ವರ್ಷ ಕೂಡ ಅವಳು ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ಲು. ಅದು ಕೂಡ ಬ್ಯಾಂಗ್ಳೂರಲ್ಲಿ ಆಗಿತ್ತು. ಅಲ್ಲಿ ಕೂಡ ಅವಳು 8th ಪ್ಲೇಸಲ್ಲಿ ರೇಸನ್ನು ಫಿನಿಶ್ ಮಾಡಿದ್ಲು. ಬಟ್ ಆಗ ಅವಳು ಜೂನಿಯರ್ ಆಗಿದ್ಲು, ಆ ಗ್ರೂಪಲ್ಲಿ ಜೂನಿಯರ್ ಆಗಿದ್ಲು. ಸೊ ಆಮೇಲೆ ಸ್ಕೂಲ್ ಗೇಮ್ಸಿನ ಇದರಲ್ಲಿ ಕೂಡ ಅವಳು 2 ವರ್ಷದ ಹಿಂದೆ ಸ್ಕೂಲ್ ಗೇಮ್ಸ್ನ ಇದರಲ್ಲಿ ಕೂಡ ಬ್ರೆಸ್ಟ್ ಸ್ಟ್ರೋಕಲ್ಲಿ 50 ಬ್ರೆಸ್ಟ್ ಸ್ಟ್ರೋಕಲ್ಲಿ ಸಿಲ್ವರ್ ಮೆಡಲ್ ಮಾಡಿದ್ಲು. ಫಸ್ಟ್ ನ್ಯಾಷನಲ್ ಮೆಡಲ್ ಮಾಡಿದ್ಲು ಅವಳು, ಸಿಲ್ವರ್ ಮೆಡಲ್. ಸೊ ಹೀಗೆ ಅವಳ ಒಂದು ಸಾಧನೆ ಮುಂದುವರಿತಾ ಬಂತು. ಓಕೆ, ರಚನಾ ಸಾಧನೆ ಬಗ್ಗೆ ಮತ್ತು ಮಂಗಳ ಸ್ವಿಮ್ಮಿಂಗ್ ಕ್ಲಬ್ಬಿನ
ಕ್ರಿಯೆ ಕಾರ್ಯಕ್ರಮಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಪಡೆಯಬೇಕಾಗಿದೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ವೀಕ್ಷಕರೇ, ಈಜುಕೊಳದ ಸಾಧಕರು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ರಚನಾರ ಬಗ್ಗೆ ಮಾತಾಡೋದ್ರಿಂದ ಅವ್ರ ಪೋಷಕರ ಜೊತೆಲಿ ಮಾತಾಡೋದು ಒಳ್ಳೆ ಉತ್ತಮ ಅಂತ ಅನಿಸ್ತದೆ. ನೀವು ಏನು ಕೆಲಸ ಮಾಡ್ಕೊಂಡಿದ್ದೀರಿ ಸರ್? ನಾನು ಚಾಲಕ ವೃತ್ತಿ, ನಂದು 28 ವರ್ಷ ಆಯಿತು ಚಾಲಕ ವೃತ್ತಿ. ಸೊ ನಿಮ್ಮ ವೃತ್ತಿ ಜೀವನ ಮತ್ತು ಈ ಎಲ್ಲ ಇದರಲ್ಲಿ ಆಗಬೇಕು. ಹೇಗೆ ಅಂದರೆ ಹೇಗೆ ಹೊಂದಿಸ್ಕೊಂಡು ಹೋಗ್ತಾ ಇದ್ದೀರಿ ಈಗ ಅಂತ? ಏನೋ ಒಂದು ಮಿರಾಕಲ್ ಆಗಿ ಒಂದು ಹೋಗ್ತಾ ಉಂಟು. ಮತ್ತೆಂದ್ರೆ ಅವಳಿಗೆ ಇದಾಗುವಾಗ ಅವಳ ಸಾಧನೆ ಆಗುವಾಗ ನಾವು ಸ್ವಲ್ಪ ಏನಾದ್ರು ಸ್ವಲ್ಪ ಮಾಡಿ ಮಾಡಬೇಕು ಅಂತ ಅನಿಸ್ತು. ಅದಕ್ಕೆಲ್ಲ ವ್ಯವಸ್ಥೆ ಕೆಲವು ಫ್ರೆಂಡ್ ಸರ್ಕಲಿಂದ ಮತ್ತೆ ಮಧ್ಯಾಹ್ನ LIC ಪಾಲಿಸಿಂದ ಎಲ್ಲ ಇದಿಟ್ಟು ಮಾಡಿದ್ದೀನಿ. ಓಕೆ, ರಚನಾ, ನಿಮ್ಮ ಪೋಷಕರ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ನೀವು? ಅವರ ಬಗ್ಗೆ ಹೇಳಲಿಕ್ಕೆ ಮಾತೇ ಇಲ್ಲ ಸರ್. ಓಕೆ, ನೀವೇನು ಹೇಳ್ತೀರಿ ನಿಮ್ಮ ಮಗಳ ಬಗ್ಗೆ? ಖುಷಿ ಆಗ್ತದೆ ಅಷ್ಟೇ. ಓಕೆ, ಶಿವಾನಂದರವರೇ, ನೀವು ಕೂಡ ತರಬೇತಿ ಕೊಟ್ಟಿರ್ಬೋದು ಅಥವಾ ನಿಮ್ಮ ಇದರಲ್ಲಿ ಅವ್ರ ಬಗ್ಗೆ ನೀವೇನು ಹೇಳ್ತೀರಿ? ಅವಳು ಸಣ್ಣದಾಗಿ ಇವರು ಹೇಳಿದಾಗೆ ಸಣ್ಣ ತಗೊಂಡು ಬರುವಾಗಲೇ ರವೀಶ್ ರಾವ್ ಅವರು ಇದ್ರು, ಅವಳ ಜೊತೆಯಲ್ಲಿ ಬಿಟ್ಟರು. ಆವಾಗ ನಾವು ಸಹ ಅಲ್ಲಿ ಒಟ್ಟಿಗೆ ತರಬೇತಿ ಮಾಡ್ತಾ ಇದ್ದೇವೆ. ಆ ಸಮಯದಲ್ಲಿ ಅವಳು ದಿನದಿಂದ ದಿನಕ್ಕೆ ಇಂಪ್ರೂವ್ಮೆಂಟ್ಸ್ ತೋರಿಸ್ತಾ ಇದ್ಲು. ಅದರಿಂದಾಗಿ ಅವಳಿಗೆ ಇದರಲ್ಲಿ ಮೆಡ್ಲ್ಗಳು ಫಸ್ಟ್ಗೆ ಜಿಲ್ಲಾ ಮಟ್ಟದ ಮೆಡ್ಲ್ ಮತ್ತು ರಾಷ್ಟ್ರ ಮಟ್ಟದ ಅಂದರೆ ಮತ್ತೆ ಅವರ ಇವಳು ಇತ್ತೀಚಿನ ದಿನಗಳಲ್ಲಿ ಉತ್ತಮ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಮ್ಮ ಒಂದು ಕ್ಲಬ್ಬಿನ ಭರವಸೆ ಈಜುಗಾರ್ತಿ ಅಂತಲೇ ನಾನು ಅವಳನ್ನು ಕರಿತಾ ಇದ್ದೆ. ಯಾವ ರಚನಾ ಮೆಡಲ್ ಮಾಡಿಯೇ ಮಾಡ್ತಾಳೆ. ಹಾಗೆ ಅವಳು ನಮಗೆ ಅಂದರೆ ಸೌತ್ ಝೋನ್ ಅದರಂದರೆ ಅದು ಶಾರ್ಟ್ ಕೋರ್ಸ್ ಸ್ವಿಮ್ಮಿಂಗ್ ಕಾಂಪಿಟೇಷನ್. ಆ ಸಲ ನಾವು ಮಂಡ್ಯಕ್ಕೆ ಹೋಗಿದ್ದೆ, ನಾನು ಮತ್ತು ಸರ್ ಲೋಕರಾಜ್ ಸರ್ ಎಲ್ಲ ಒಟ್ಟಿಗೆ ಹೋಗಿದ್ದೆವು. ಆ ಸಲ ಇವಳದ ಒಂದು 50 ಮೀಟರ್ ಬ್ರೆಸ್ಟ್ ಸ್ಟ್ರೋಕ್ ವಿಭಾಗದಲ್ಲಿ ಅವಳೊಂದು ದಾಖಲೆ ಮಾಡಿದ್ಲು ಅಲ್ಲಿ ಶಾರ್ಟ್ ಕೋರ್ಸಲ್ಲಿ. ಆವಾಗಲೇ ನಮಗೆ ಇವಳು ಅಲ್ಲಿಂದ ಕರ್ನಾಟಕ ಸ್ವಿಮ್ಮಿಂಗ್ ಇದರಲ್ಲಿ ದಾಖಲೆ ಮಾಡಿದ್ರು. ಅವಳು ಅಲ್ಲಿಂದಲೇ ಅವಳು ಬೆಳೀತಾ ಹೋದ್ಲು. ಆ ನಂತರ ಇವತ್ತಿನವರೆಗೆ ಅದು ದಾಖಲೆಯನ್ನು ಬೀಟ್ ಮಾಡಲಿಲ್ಲ. ಹಾಗೆ ಲೋಕರಾಜರು, ನೀವಂದ್ರೆ ಅವಾಗ ಹೇಳಿದ್ರಿ ನಾವು ರಾಷ್ಟ್ರ ಮಟ್ಟಕ್ಕೆ ಹೋದಾಗ ಅನಿಸಿತ್ತು ನಾವು ಈ ರೀತಿ ಹೋದರೆ ನಾವು ಗುರಿ ಮುಟ್ಟಿಗೆ ಸಾಧ್ಯ ಇದೆ. ಈಗ ನೀವು ಅಂದರೆ 5 ವರ್ಷಗಳ ಹಿಂದೆ ಅಥವಾ 4 ವರ್ಷಗಳ ಹಿಂದಿನ ಸ್ಥಿತಿಗೂ ಇವತ್ತು ನಾವು ಅಂದರೆ ನಮ್ಮಲ್ಲಿರುವ ವ್ಯವಸ್ಥೆಗಳಿಗೂ ಏನಾದರೂ ವ್ಯತ್ಯಾಸ ಇದೆಯಾ, ಅಥವಾ ನಾವು ಈ ನಮ್ಮಲ್ಲಿರುವ ಮಂಗಳೂರಿನಲ್ಲಿರುವ ವ್ಯವಸ್ಥೆಯನ್ನು ಇಟ್ಟುಕೊಂಡು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಬಹುದಾ ಅಂತ ಅನಿಸ್ತದೆ? ಹೇಗೆ? ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಯಾಕಂದರೆ ನಮಗೆ ಮಂಗಳೂರಿಗೆ ಈಗ ಪ್ರಸಕ್ತ ಇರುವಂಥದ್ದು ಇದು ಕಾರ್ಪೊರೇಷನ್ ಪೂಲ್. ಸೊ ಅದು ಸಾರ್ವಜನಿಕರಿಗಾಗಿ ಮೀಸಲಿಟ್ಟಂಥ ಪೂಲ್. ಅದರಲ್ಲಿ ಒಂದು ಸಮಯವನ್ನು ನಮಗಾಗಿ ಕೊಡ್ತಾ ಇದ್ದಾರೆ. ಸೊ ಈ ಅಲ್ಪ ಸಮಯದಲ್ಲಿ ಕೊಡುವಂಥ ತರಬೇತಿ ಅದು ಎಲ್ಲಿಗೂ ಸಾಕಾಗುವುದಿಲ್ಲ. ಈಗಾಗಲೇ ನಮ್ಮ ಶಿವಾನಂದ್ರ ಹೇಳಿದ ಹಾಗೆ ಬ್ಯಾಂಗ್ಳೂರಿನ ಸ್ವಿಮ್ಮರ್ಸ್ ಕನಿಷ್ಠ 7 ಗಂಟೆ ತರಬೇತಿಯನ್ನು ಮಾಡ್ತಾರೆ. ಅದಕ್ಕೆ ಪೂರಕವಾಗಿ ಜಿಮ್ ಅಥವಾ ಬೇರೆ ಫೆಸಿಲಿಟಿಗಳನ್ನು ಅವರು ಹೊಂದಿರ್ತಾರೆ. ಬಟ್ ನಮಗೆ ಇಲ್ಲಿ ಅಷ್ಟು ಹೊತ್ತು ತರಬೇತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಈ ಪ್ರೈಮ್ ಟೈಮ್ ಅಂತ ನಾವು ಹೇಳ್ತೇವೆ, ಈವ್ನಿಂಗ್ನ ಟೈಮ್ ಎಲ್ಲ ಅದನ್ನೆಲ್ಲ ಸಾರ್ವಜನಿಕರಿಗೆ ಕೊಟ್ಟಿದ್ದಾರೆ. ಸೊ 6:30 to 7:30 ಟೈಮಿಂಗ್ ಅದೆಲ್ಲ ಸಾರ್ವಜನಿಕರ ಬ್ಯಾಚ್ ಕೊಟ್ಟಿದ್ದಾರೆ. ಸೊ ಆ ಸಂದರ್ಭದಲ್ಲಿ ನಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಅದರ ನಂತರ 7:30ಇಂದ 9:30ವರೆಗೆ ಪ್ರಾಕ್ಟೀಸ್ ಮಾಡಬೇಕು. ಅದರ ನಂತರ ಮಕ್ಕಳು ಮನೆಗೆ ಹೋಗಿ ಊಟ ಮಾಡಿ ಮಲಗಿ ಮತ್ತೆ ಪುನಃ ಬೆಳಿಗ್ಗೆ ಬೇಗ ಬರಬೇಕು ಅಂತ ಹೇಳಿದರೆ ಅವರಿಗೆ ರೆಸ್ಟ್ ಸಾಕಾಗೋದಿಲ್ಲ. ಸೊ ಕ್ರೀಡೆಯಲ್ಲಿ ಯಾವ ರೀತಿ ಅಂತ ಹೇಳಿದರೆ ನಾವು ಎಷ್ಟು ಶ್ರಮ ಹಾಕ್ತೇವೋ ಅಷ್ಟೇ ರೆಸ್ಟ್ ಬೇಕು. ಸೊ ಹಾಗಿದ್ರೆ ಮಾತ್ರ ಇಂಪ್ರೂವ್ಮೆಂಟ್ ಬರ್ತದೆ. ಇದು ರೆಸ್ಟ್ ಕಡಿಮೆ ಇರುವ ಕಾರಣ ನಮಗೆ ಅಷ್ಟು ನಿರೀಕ್ಷೆ ಮಟ್ಟದಷ್ಟು ಮಾಡಲಿಕ್ಕೆ ಸಾಧನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಮೂಲ ಸೌಲಭ್ಯಗಳು ಕೂಡ ಇಲ್ಲಿ ಮಂಗಳೂರಿನಲ್ಲಿ ಕಡಿಮೆ ಇದೆ. ಸೊ ಇದನ್ನೆಲ್ಲ ನೋಡಿದರೆ ಬ್ಯಾಂಗ್ಳೂರಿನಲ್ಲಿ ಒಳ್ಳೊಳ್ಳೆಯ ಈಜು ಸಂಸ್ಥೆಗಳಿವೆ, ಅಲ್ಲಿ ಒಳ್ಳೆಯ ತರಬೇತಿಯನ್ನು ಕೊಡ್ತಾರೆ. ಮತ್ತು ಅಲ್ಲಿಯ ಈಜುಪಟುಗಳು ಕೇವಲ ಅದನ್ನೇ ಒಂದು ಪ್ರಮುಖ ಇದು ಅವರ ಗುರಿಯಾಗಿಟ್ಟುಕೊಂಡು ಮಾಡ್ತಾ ಇದ್ದಾರೆ. ಬಟ್ ಮಂಗಳೂರಿನ ಒಂದು ಸಿಚುವೇಶನ್ ಆ ಥರ ಇಲ್ಲ. ಮಂಗಳೂರಿನಲ್ಲಿ ಎಜುಕೇಷನ್ ಫಸ್ಟ್, ಆಮೇಲೆ ಉಳಿದದೆಲ್ಲ ಸೆಕೆಂಡ್ ಇರ್ತದೆ. ಸೊ ಆವಾಗ ನಮಗೆ ಮಕ್ಕಳು ಎಲ್ಲ ಟೈಮಲ್ಲಿ ಸಿಗೋದಿಲ್ಲ, ಎಕ್ಸಾಮ್ ಟೈಮಲ್ಲಿ ಸಿಗೋದಿಲ್ಲ, ಆಮೇಲೆ ಬೇರೆ ಕೆಲವು ಸಂದರ್ಭದಲ್ಲಿ ಸಿಗುವುದಿಲ್ಲ. ಸೊ ಇಂತಹ ಕೆಲವು ಸನ್ನಿವೇಶಗಳನ್ನು ಇಟ್ಟುಕೊಂಡು ನಾವು ಅವರಿಗೆ ತರಬೇತಿಯನ್ನು ಮಾಡಬೇಕಾಗ್ತದೆ. ಸೊ ಅಲ್ಲಿ ಆ ಥರ ಅಲ್ಲ, ಅಲ್ಲಿ ಅವರೊಮ್ಮೆ ಜಾಯ್ನ್ ಆದರೆ ಅವರು ಕಂಟಿನ್ಯೂಸ್ ತರಬೇತಿಗೆ ಬರ್ತಾ ಇರಬೇಕಾಗ್ತದೆ. ಸೊ ಯಾವುದೇ ಕನ್ಸೆಷನ್ ಇರೋದಿಲ್ಲ. ಅಷ್ಟು ಹೊತ್ತು ಟ್ರೈನಿಂಗ್ ತಗೊಳ್ಬೇಕು ಅಂದರೆ ತಗೊಳ್ಳೇಬೇಕು. ಅದಕ್ಕೆ ಕಮಿಟ್ ಆಗೋದಾದ್ರೆ ಖಂಡಿತ.
ಖಂಡಿತವಾಗ್ಲು. ಓಕೆ, ಪ್ರಮುಖರವ್ರೆ, ನಾನಂದ್ರೆ ಇಲ್ಲಿ ಕೆಲವು ಸಮಸ್ಯೆ ಅಂದರೆ ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಲಿಕೊಳ್ಳುವಂಥ ಸ್ವಿಮ್ಮಿಂಗ್ ಇದಿಲ್ಲ, ಈಜುಕೊಳಗಳಿಲ್ಲ, ಹಾಗೆ ಅದಕ್ಕೆ ಬೇಕಾದ ಪೂರಕ ವ್ಯವಸ್ಥೆಗಳು ಇಲ್ಲ ಅಂತ ಹೇಳ್ತಾರೆ. ನೀವು ಕ್ಲಬ್ಬನ್ನು ಕಟ್ಕೊಂಡಿದ್ದೀರಿ, ನೀವು ಈಜು ಕ್ಲಬ್ಬಿನ ಮೂಲಕ ವಿದ್ಯಾರ್ಥಿಗಳು ಅಥವಾ ನಿಮ್ಮ ತರಬೇತಿ ಪಡೆದಂಥ ಸಾಧಕರು ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ. ಸೊ ಅಂತ ವ್ಯವಸ್ಥೆಯನ್ನು ತಂದುಕೊಳ್ಳಿಕ್ಕೆ ನಮ್ಮದೇನಾದ್ರು ಪ್ರಯತ್ನ ಮಾಡಬೇಕು ಅಂತ ನಿಮ್ಗೆ ಅನಿಸ್ತಿಲ್ವ? ಹಾಗೆ ನಮ್ಮದಾದ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಅನಿಸಿಕೊಂಡು ನಾವು ಈಗಾಗಲೇ ನಾವು ಸುಮಾರು ಪ್ರೈವೇಟ್ ಒಂದು ಶಾಲೆಯವರ ಹತ್ರ ಹೋಗಿ ಮಾತಾಡಿಕೊಂಡಿದ್ದೇವೆ. ಆದರೆ ಅದರ ಖರ್ಚು ವೆಚ್ಚು ಬಹಳ ಇರುವ ಕಾರಣ ನಮ್ಮ ಕಮಿಟಿಯವರೀಗ ಖರ್ಚುಗಳಿಗೆ ಎಲ್ಲಿಂದ ಹಣ ಹೊಂದಾಣಿಕೆ ಮಾಡುವ ಪ್ರಯತ್ನದಲ್ಲಿದ್ದೇವೆ. ಗವರ್ಮೆಂಟ್ ಇದು ಮಹಾನಗರ ಪಾಲಿಕೆ ಮತ್ತು ಗವರ್ಮೆಂಟ್ ವತಿಯಿಂದ ನಾವು ಕೇಳಿದಾಗ ಎಮ್ಮೆಕೆರೆಯಲ್ಲಿ ನಮಗೆ ಪೂಲ್ ಕಟ್ಟಿಸಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದು ಮಾತ್ರ ಸಾಯಿ ಸ್ಪೋರ್ಟ್ಸ್ ಇದಕ್ಕೆ ಹೋಗ್ತದೆ, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾಗೆ ಅವರು ಇದು ಮಾಡ್ತಾರೆ ಯೂತ್ ಸರ್ವಿಸಸ್ ಇಂದ. ಮತ್ತೆ ಆ ಜಾಗವು ಎಮ್ಮೆಕೆರೆ ಅಂತ ಜಾಗ ನಮ್ಮ ಸ್ವಿಮ್ಮಿಂಗ್ ಪೂಲಿಗೆ ಹೇಳಿದಂತ ಜಾಗವಲ್ಲ, ಯೋಗ್ಯವಾದ ಸ್ಥಳವಲ್ಲ ಅದು. ಅದಂದ್ರೆ ಅಲ್ಲಿ ಗ್ರೌಂಡ್ ವಾಟರ್ ಲೆವೆಲ್ ಜಾಸ್ತಿ ಇದ್ದ ಕಾರಣ ನಮ್ಗೆ ಪೂಲ್ ಇದ್ ಮಾಡಿದ್ರು ಅಲ್ಲಿ ಪ್ಯೂರಿಫಿಕೇಶನ್ ಇದು ಮಾಡ್ಲಿಕ್ಕೆ ಕಷ್ಟ ಆಗ್ತದೆ, ಕನ್ಸ್ಟ್ರಕ್ಷನ್ ಕಷ್ಟ ಆಗ್ತದೆ. ಅದಕ್ಕೆ ಉರ್ವದಲ್ಲಿ ಒಂದು ಜಾಗವನ್ನು ಲಾಸ್ಟ್ ಟೈಮ್ ನೋಡಿ ಅದಕ್ಕೆ ಬೇಕಾದ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಬರೀ ಸ್ಪೋರ್ಟ್ಸ್ಗೆ ಬೇಕಾಗಿ ಅದನ್ನು ಮೀಸಲಿಡಬೇಕು ಅಂತ ಹೇಳಿ ಕೇಳಿಕೊಂಡಿದ್ದೇವೆ. ಈಗ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಕಮಿಟಿಯಲ್ಲಿ ಕೂಡ ಅದನ್ನು ಮಾತಾಡಿಕೊಂಡು ಬಂದಿದ್ದೇವೆ. ಯಾವ ರೀತಿ ಅವರು ನಮ್ಗೆ ಸ್ಪಂದಿಸ್ತಾರೆ ಅಂತ ಹೇಳುವ ಇದಿಲ್ಲ. ನಮ್ಮ ಅನಿಸಿಕೆ ಏನಂತ ಹೇಳಿದ್ರೆ ನಮ್ಮದಾದೇ ಪೂಲ್ ಇದ್ರೆ ನಮ್ದು ಸಾಧನೆಗಳು ಇನ್ನೂ ಎತ್ತರಕ್ಕೆ. ಸರ್, ನೀವು ಒಬ್ಬ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ ಅಥವಾ ಒಂದು ವಾಹನವನ್ನು ಹೊಂದಿದ್ದೀರಿ. ಸೊ ಇದರ ಮಧ್ಯದಲ್ಲಿ ಇವಳಿಗೆ ಸಮಯ ಕೊಡಬೇಕು. ನಿಮಗೆ ಆ ಸಮಯವನ್ನು ನೀವು ಕೊಡ್ತಾ ಇರೋದು ಅಥವಾ ತಾಯಿ ಅಲ್ಲ ಅಂದ್ರೆ ತಾಯಿ ಎಲ್ಲ ನೋಡ್ಕೊಳ್ತಾ ಇರೋದು? ಹಾಗಾದ್ರೆ ಸುಮಿತ್ರಾರವರೇ, ಇವಳ ಆರೋಗ್ಯ, ಇವಳ ಆಹಾರ ಮತ್ತು ಇವಳ ತರಬೇತಿ ಹೇಗೆ ಹೊಂದಿಸ್ಕೊಳ್ತಾ ಇದ್ದೀರಿ ಸಮಯವನ್ನು ನೀವು ಅಂತ? ಸಮಯ ಅಂದ್ರೆ ನಾನು ಹೌಸ್ ವೈಫ್, ಅದ ಕಾರಣ ನಮ್ಮ ಮನೇಲೇ ಇರ್ತಾನೆ. ಅವಳು ಸ್ಕೂಲಿಗೆ ಹೋದಾಗ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿರ್ತಾನೆ ಅವಳು ಬಂದಾಗೆ. ಮತ್ತೆ 2 hours ಓದಲಿಕ್ಕೆ ಸಿಗ್ತದೆ, ಓದಿಸಿ ಆನಂತರ 6ಗೆ ಕೊಂಡೋಗ್ತಾನೆ ಪ್ರಾಕ್ಟೀಸಿಗೆ. ಆನಂತರ ಬಂದಾಗೆ ಫುಡ್ ಕೊಟ್ಟು ಮಲಗಿಸ್ಬೋದು. ಈಗ ನೀವು ಹೇಗೆ ಅಂದರೆ ಈ ಓದು ಮತ್ತು ಈ ತರಬೇತಿ ಎರಡನ್ನು ಹೇಗೆ ಹೊಂದಿಸ್ಕೊಂಡು ಹೋಗ್ತಾ ಇದ್ದೀರಿ? ಅಂದರೆ ನಮಗೆ ಗೊತ್ತಿರುವ ಹಾಗೆ ನೀವು ಕೇವಲ ಸ್ವಿಮ್ಮಿಂಗ್ನಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಇದರಲ್ಲೂ ಕೂಡ ಸಾಧನೆ, ಅಂದರೆ ನಿಮ್ಮಿಂದ ಹಾಡು ಕೂಡ ಕೇಳಲಿಕ್ಕಿದೆ ನಾವು. ಓಕೆ, ಹೇಗೆ ಹೊಂದಿಸ್ಕೊಂಡು ಹೋಗ್ತಾ ಇದ್ದೀರಿ ಅಂತ? ಸ್ವಿಮ್ಮಿಂಗ್ ಮತ್ತೆ ಯಾವುದು ಎಜುಕೇಶನ್ ಕಂಪೇರ್ ಮಾಡಿದ್ರೆ ನನಗೆ ಹೆಚ್ಚು ಆಸಕ್ತಿ ಸ್ವಿಮ್ಮಿಂಗ್ನಲ್ಲಿ. ಆದ್ರೂ ಅಮ್ಮ ಹೇಳುದು ಯಾವಾಗ್ಲೂ ಹೇಳ್ತಿರ್ತಾರೆ ಓದು 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 ಅಂತೇಳಿ. ಅದು ಯಾವಾಗ್ಲೂ ಆಬ್ವಿಯಸ್ಲಿ ಕಿರಿಕಿರಿ ಆಗ್ತದೆ. ಆಮೇಲೆ ಅದ್ ನಂಗೆ ಬೆಳಿಗ್ಗೆ ಬೇಗ ಹೇಳುದು, ಆಮೇಲೆ ಸ್ಕೂಲ್ಗೆ ಹೋಗಿ ಬಂದ್ಮೇಲೆ ಓದುವಾಗ ತೂಕಡಿಸ್ತಿರ್ತೇನೆ. ಫಸ್ಟ್ ಒಂದು 2 subjects ಓದ್ಬೋದು. ಅಂದ್ರೆ ಇವಾಗ 9th ಬಂದಿದ್ದೇನೆ, ಒಂದು ಸಬ್ಜೆಕ್ಟ್ ಹೋಗಲ್ಲ ಆಲ್ರೆಡಿ 6 o'clock ಆಗಿರ್ತದೆ. ಸೊ ಈಗ ಇಟ್ಕೊಳ್ಳೋದಂದ್ರೆ ನಾನು ದಿನಕ್ಕೆ 1 subject ಇಟ್ಕೊಳ್ತೇನೆ, ಅದು ಅರ್ಧ ಸಬ್ಜೆಕ್ಟ್ ಓದುವಾಗ್ಲೇ ತೂಕಡಿಸ್ತಿರ್ತೇನೆ. ಹಾಗೆ ಅಂದ್ರೆ ಈಗ ಶಾಲೆಯ ವಿಷಯಕ್ಕೆ ಬಂದ್ರೆ ನೀವು ಯಾವ ಶಾಲೆ ಕಲಿತಾ ಇರೋದು? ಈಗ ಶ್ರೀರಾಮಕೃಷ್ಣ ಹೈಸ್ಕೂಲ್. ಆ ಶಾಲೆಯ ವಾತಾವರಣ ಹೇಗಿದೆ ಮತ್ತು ನಿಮಗೆ ಅಲ್ಲಿಯ ಶಿಕ್ಷಕರು ಮತ್ತು ಅಲ್ಲಿಯ ಆಡಳಿತ ಬಂದವರು ಹೇಗೆ ಮಾಡ್ತಾ ಇದ್ದಾರೆ, ಟ್ರೀಟ್ ಮಾಡ್ತಾ ಇದ್ದಾರೆ? ಅಂದ್ರೆ ನಾನು 5th standard ಅಲ್ಲಿರುವಾಗ ಆಕ್ಚುಲಿ ಅದು ಏನಂದ್ರೆ ನನ್ನ ಫಸ್ಟ್ ಮೀಟ್ ಆಗಿತ್ತು, ಫಸ್ಟ್ ಸ್ಟೇಟ್ ಮೀಟ್. ಅಲ್ಲಿ ಹೋಗೋ ಆಕ್ಚುಲಿ ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೆಡಲ್ ಆದದ್ದು. ಸೊ ಅಲ್ಲಿಂದ ನನಗೆ ಪ್ರೋತ್ಸಾಹ ಸಿಗ್ತಾ ಬಂತು ಶಾಲೆಯಲ್ಲಿ. ಆಮೇಲೆ ನನಗೆ ಫಸ್ಟ್ ನ್ಯಾಷನಲ್ ಮೆಡಲ್ ಆದದ್ದು 7th ಅಲ್ಲಿ. 7th ಇಂದ ನನಗೆ ತುಂಬಾ ಪ್ರೋತ್ಸಾಹ. ಅಂದ್ರೆ ಅಲ್ಲಿ ಎಂತಾದ್ರೂ ಅಂತ ಹೇಳೋದಾದ್ರೆ ಫೀಸ್ ಬಗ್ಗೆ ಗೊತ್ತಿಲ್ಲ. ಫೀಸ್ ಅಂದ್ರೆ 7th ಅಲ್ಲಿ ಮೆಡಲ್ ಆಯ್ತು. ಒಂದು ಇದು ಬಿಟ್ಟಿದ್ರು, 1 ಇನ್ಸ್ಟಾಲ್ಮೆಂಟ್, 2 ಇನ್ಸ್ಟಾಲ್ಮೆಂಟ್ ಉಂಟು. ಸೊ 1 ಇನ್ಸ್ಟಾಲ್ಮೆಂಟ್ ಬಿಟ್ಟಿದ್ರು. 8th ನಂತರ ಫುಲ್ ಬಿಟ್ಟಿದ್ದಾರೆ, ಫೀಸ್ ಬಿಟ್ಟಿದ್ದಾರೆ. ಮತ್ತೆ ಇವರು ಎಲ್ಲ ಇದು ಕೊಡ್ತಾರೆ, ಅವಳಿಗೆ ರಜೆ ಎಲ್ಲ ಬೇಕಾಗ್ತಾ ಇರ್ತದೆ. ಯಾಕಂದ್ರೆ ಲಾಸ್ಟ್ ಟೈಮ್ ಇದಾದಾಗ 1 month ರಜೆ ಬೇಕಿತ್ತು, ಲಾಸ್ಟ್ ಇಯರ್ ಸಹ 1 month ರಜೆ ಬೇಕಿತ್ತು. ಮತ್ತೆ ನ್ಯಾಷನಲ್ಸ್ ಎಲ್ಲ ಸೆಲೆಕ್ಟ್ ಆದಾಗ ಒಂದು 10 to 15 days ಬೇಕೇ, ಹಾಗೆಲ್ಲ ರಜೆ ಕೊಡ್ತಾರೆ. ನೋಟ್ಸ್ ಎಲ್ಲ ಮತ್ತೆ ಬರಲಿ ನಾನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಇಷ್ಟೋ ತನಕ ಒಳ್ಳೇದು ಕೊಟ್ಟಿದ್ದಾರೆ. ಓಕೆ, ಶಾಲೆ ಬಗ್ಗೆ ಫಸ್ಟ್ ಟೈಮ್ ಅವರಿಗೆ ಅದೇ 10,000 ಫಸ್ಟ್ ಅವಳು ನ್ಯಾಷನಲ್ ಸೆಲೆಕ್ಟ್ ಆದಾಗ 10,000 ಕೊಟ್ಟಿದ್ರು ಅವರೇ, ಇದರಿಂದ ಹೋಗ್ಲಿಕ್ಕೆ ನಮಗೆ ನ್ಯಾಷನಲ್ಸಿಗೆ ಹೋಗ್ಲಿಕ್ಕೆ ಅಂತೇಳಿ 10,000 ಕೊಟ್ಟಿದ್ರು. ಆಮೇಲೆ ಅದು ಎಂತ ಅಂದ್ರೆ ಈಗ ಫೀಸ್ ಬಗ್ಗೆ ಫೇಸ್ಫುಲ್ ವೇ ಮಾಡಿದ್ದಾರೆ. ಆಮೇಲೆ ಅವರು ಈಗ ನಂಗೆ ಕಷ್ಟ ಅಂದ್ರೆ ಫಸ್ಟ್ ಮ್ಯಾಥ್ಸ್ ಅಲ್ಲಿ ಫಾರ್ಮುಲಾಸ್ ಎಲ್ಲ ತುಂಬಾ ಟಫ್ ಇರ್ತದೆ, ಫುಲ್ ಕನ್ಫ್ಯೂಸಿಂಗ್ ಇರ್ತದೆ. ಸೊ ಅದ್ ಕೇಳಿದ್ರೆ ಅವರು ಕ್ಲಾಸ್ ಬಿಟ್ಟು ಹೇಳ್ಕೊಡ್ತಾರೆ, ಟೀಚರ್ಸ್ ಎಲ್ಲ ಹೇಳಿಕೊಡ್ತಾರೆ. ಇಲ್ಲಾಂದ್ರೆ HM ಹೇಳಿದ್ದಾರೆ ಬೇಕಾದ್ರೆ ಬರ್ಲಿ ಹೇಳಿಕೊಡ್ತೇನೆ ಅಂತ ಹೇಳಿ.
ಸೊ ಇಡೀ ಟೀಚರ್ಸ್ ಎಲ್ಲ ನಂಗೆ ಸಪೋರ್ಟ್ ಮಾಡ್ತಾರೆ. ಓಕೆ, ನಮಗೆ ಸಮಯ ಕೂಡ ನಮ್ಮದು ಮುಗಿತಾ ಇದೆ. ಅದರಿಂದ ನಿಮ್ಮ ಒಂದು ಹಾಡಿನೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಮುಗಿಸ್ಲಿಕ್ಕೆ ಬಯಸ್ತೇವೆ. ಹೇಳಿ. ಜಯ ಜಯ ಗಣಪತಿ ಗಣಗಳಾಧಿಪತಿ ನೀಡು ನೀ ಸನ್ಮತಿ ಬೆನಕನೆ ನವ ಶಕ್ತಿ ವಿನಾಯಕನೇ ನಮೋ ನಮಃ ವಿಘ್ನ ಕಳೆವ ವರ ಕೊಡುವ ಜಯ ಜಯ ಗಣಪತಿ ಗಣಗಳಾಧಿಪತಿ ನೀಡು ನೀ ಸನ್ಮತಿ ಬೆನಕನೆ ನವ ಶಕ್ತಿ ವಿನಾಯಕನೇ ನಮೋ ನಮಃ ವಿಘ್ನ ಕಳೆವ ವರ ಕೊಡುವ. ಸೊ ಇಲ್ಲಿಗೆ ನಮ್ಮ ಇವತ್ತಿನ ಈಗಿನ ಒಂದು ಕಾರ್ಯಕ್ರಮದಲ್ಲಿ ಸಣ್ಣ ವಿರಾಮ ತೆಗೆದುಕೊಳ್ತದೆ. ಮತ್ತೆ ಕಾರ್ಯಕ್ರಮ ಮುಂದುವರಿತದೆ. ವೀಕ್ಷಕರೇ, ಈಜುಗೊಳ್ಳ ಸಾಧಕರು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಜೊತೆ ಈಗ ಮತ್ತು ಇಬ್ಬರು ಅತಿಥಿಗಳು ಸೇರಿಕೊಂಡಿದ್ದಾರೆ. ಸಾನಿಯಾ ಡಿ ಶೆಟ್ಟಿ ಮತ್ತು ಧನಂಜಯ್ ಆರ್ ಶೆಟ್ಟಿ, ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಸೊ ನಾನು ಲೋಕರಾಜರಿಂದ ಬರ್ತೇನೆ. ಸಾನಿಯಾ ಬಗ್ಗೆ ಅಂದರೆ ಉಳಿದ ಎಲ್ಲ ಕೋಚ್ಗಳು ನಿಮ್ಮಲ್ಲಿ ಪಡೆದಿದ್ದವರಾಗಿರ್ತಾರೆ. ಸಾನಿಯಾ ಬಗ್ಗೆ ಏನು ಹೇಳಿದ್ದೆ ಸರ್? ನಮ್ಮ ಕ್ಲಬ್ಬಿನ ಪ್ರತಿಭಾನ್ವಿತ ಈಜುಪಟುಗಳಲ್ಲಿ ಸಾನಿಯಾ ಕೂಡ ಒಬ್ಳು. ಪ್ರಾಯಶಃ ಮೊದಲ ರಾಷ್ಟ್ರ ಮಟ್ಟದ ಪದಕವನ್ನು ಗೆದ್ದುಕೊಟ್ಟವಳು ಸಾನಿಯಾ. ಸ್ಕೂಲ್ ಗೇಮ್ಸ್ನ 62ನೇ ಸ್ಕೂಲ್ ಗೇಮ್ಸ್ ಕಾಂಪಿಟೇಷನಲ್ಲಿ ಅದರಲ್ಲಿ ಅವಳು ಬೆಳ್ಳಿಯ ಪದಕವನ್ನು ಗೆದ್ದುಕೊಟ್ಟಿದ್ದಾಳೆ ಪ್ರಥಮ ಬಾರಿಗೆ. ಪ್ರಾಯಶಃ ನನ್ನ ಫಸ್ಟ್ ನ್ಯಾಷನಲ್ ಮೆಡಲ್. ತರಬೇತಿ ಪಡೆದವರಲ್ಲಿ ಫಸ್ಟ್ ಆ ಮಟ್ಟದ ಸಾಧನೆ ಮಾಡಿದ್ರೆ ನಿಮಗೆ ಹೆಮ್ಮೆ ತಂದು ಕೊಟ್ಟ ಮೊದಲ ಸಾಧಕಿ ಸಾನಿಯಾ. ಸಾನಿಯಾ ಯಾವ ಶಾಲೆಯಲ್ಲಿ ಕಲಿತಾ ಇರೋದು ನೀವು? ರಾಮಕೃಷ್ಣ ಹೈಸ್ಕೂಲ್ ಬನ್ಸ್ ಹಾಸ್ಟೆಲ್. ಓಕೆ, ಯಾವ ಕ್ಲಾಸ್ ನಲ್ಲಿ ಇರೋದು ಈಗ? 10th. ಮತ್ತೆ ಈಗ ಸ್ಟಡಿ ಹೇಗೆ ಸಾಗ್ತಾ ಇದೆ ನಿಮ್ದು? ಮ್ಯಾನೇಜ್ ಮಾಡ್ತಾ ಇದ್ದೇನೆ, ಆದ್ರೆ ಕಷ್ಟ ಆಗ್ತದೆ. ಯಾವ್ದು ಕಷ್ಟ ಆಗ್ತಾ ಇದೆ ನಿಮಗೆ? ಈಜುವುದು ಕಷ್ಟ ಆಗ್ತದ, ಸ್ಟಡಿ ಮಾಡೋದು ಕಷ್ಟ ಆಗ್ತದ? ಎರಡು ಸಹ ಮ್ಯಾನೇಜ್ ಮಾಡ್ತಾ ಇದ್ದೇನೆ. ಸರಿ ಸರಿ. ಆದ್ರೆ ಸ್ವಿಮ್ಮಿಂಗ್ ಸಹ ಬೇಕು, ಕಲಿಯೋದು ಸಹ ಬೇಕು. ಏನ್ ಮಾಡಿ ಎರಡು ಸಹ ಬೇಕು. ಸೊ ಈಗ ಶಾಲೆಯಲ್ಲಿ ಹೇಗೆ ನಿಮಗೆ ಕೋಆಪರೇಟ್ ಮಾಡ್ತಾ ಇದ್ದಾರೆ? ತುಂಬಾ ಸಹಕಾರ ನೀಡ್ತಾ ಇದ್ದಾರೆ. ಮೇಡಮ್ ಮತ್ತೆ ಕರೆಸ್ಪಾಂಡೆಂಟ್ ಎಲ್ಲ ಸಂಘದವರು ಎಲ್ಲ ತುಂಬಾ ಕೋಆಪರೇಟ್ ಮಾಡ್ತಾ ಇದ್ದಾರೆ. ಸೊ ನೀವು ಎಷ್ಟೊತ್ತು ತರಬೇತಿ ಪಡಿತಾ ಇದ್ದೀರಿ ಈಗ ಸದ್ಯಕ್ಕೆ? 6 to 9:30. ಮಾರ್ನಿಂಗ್ 5:45 to 8. ಸೊ ಈ ಪ್ರಮಾಣದ ನಿಮಗೆ ಈಗ ಈವರೆಗೆ ಪಡೆದ ಅತಿ ದೊಡ್ಡ ಪದಕ ಯಾವುದು ನೀವು? ನ್ಯಾಷನಲ್ಸ್ ಫಸ್ಟ್ ಗುಜರಾತ್ ಅಂದ್ರೆ ನಂದು ಫಸ್ಟ್ ಮೆಡಲ್ ನ್ಯಾಷನಲ್ಸ್, ಅದರಲ್ಲಿ ನಾನು ಸಿಲ್ವರ್ ತಂದು ಕೊಟ್ಟೆ. ನಂದು ಫಸ್ಟ್ ನ್ಯಾಷನಲ್ ಮೆಡಲ್, ತುಂಬಾ ಖುಷಿ ಆಯ್ತು ಆಗ. ಈಗ ಇತ್ತೀಚೆಗೆ ಯಾವ ದೊಡ್ಡ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಿ ನೀವು? ಇತ್ತೀಚೆಗೆ 45th ಗ್ಲೆನ್ಮಾರ್ಕ್ ಸ್ವಿಮ್ಮಿಂಗ್ ಫೆಡರೇಷನ್ ಪುಣೆಯಲ್ಲಿ ಆಗಿತ್ತು. ಅದರಲ್ಲಿ ನಾನು ಗ್ರೂಪ್ 1 ಬಾಟಮ್ ಅಲ್ಲಿದ್ದೆ, 9th ಪ್ಲೇಸ್ ಬಂದೆ. ಅಂದ್ರೆ ಹೋಪ್ಸ್ ಇರಲಿಲ್ಲ, ಯಾಕೆಂದ್ರೆ ನಾನು ಗ್ರೂಪ್ 1 ಅಲ್ಲಿ, ಆದ್ರೆ ಸರ್ ಸಪೋರ್ಟ್ ಮಾಡಿದ್ರು, ಆಗಿಂದ ಮೆಡಲ್ ತಲುಪಿದ್ದೀರಿ ಅಂತ. ಓಕೆ ಸರ್, ಏನ್ ಹೇಳ್ತೀರಿ ನಿಮ್ಮ ಮಗಳ ಸಾಧನೆಯ ಬಗ್ಗೆ ಮತ್ತು ಅವಳಿಗೆ ಹೇಗೆ ಸಹಕಾರ ಕೊಡ್ತಾ ಇದ್ದೀರಿ? ಬಹಳಷ್ಟು ಖುಷಿ ಆಗ್ತಾ ಉಂಟು. ಕಳೆದ 12ನೇ ವರ್ಷ ಅವಳು ಸ್ವಿಮ್ಮಿಂಗ್ ಫೀಲ್ಡ್ಗೆ ಬರುವಂಥದ್ದು. ಸರಿ, ಓಕೆ. ನಿಮ್ಗೆ ಅಂದ್ರೆ ಅನಿಸಿದ್ದು ಅಂದ್ರೆ ನಾನು ಸ್ವಿಮ್ಮಿಂಗ್ ಪೂಲಲ್ಲೇ ಒಳ್ಳೆಯ ಸಾಧನೆ ಮಾಡಬೇಕು ಅಥವಾ ಸ್ಪೋರ್ಟ್ಸ್ನಲ್ಲಿ ಇಡಬೇಕು ಅನ್ನೋ ಕಲ್ಪನೆ ಏನಾದ್ರು ಇತ್ತಾ ನಿಮಗೆ? ಹೇಗೆ? ಇಲ್ಲ, ಸ್ವಿಮ್ಮಿಂಗ್ ಫೀಲ್ಡ್ ಅಂತಲ್ಲ, ಸ್ಪೋರ್ಟ್ಸ್ ಅಲ್ಲಿ ಯಾವುದ್ರಲ್ಲಿ ಆದ್ರೂ ಒಂದು ಸಾಧನೆ ಮಾಡಿಸಬೇಕು ಅಂತ ಇತ್ತು. ಸೊ ಹಾಗಾಗಿ ನೀವು ಅಂದ್ರೆ ಅವಳೇನೋ ಆಯ್ಕೆ ಮಾಡಿಕೊಂಡದ್ದಲ್ಲ, ನೀವು ಅವಳಿಗೆ ಪ್ರೋತ್ಸಾಹ ಕೊಟ್ಟದ್ದು ಅದು ಅವಳನ್ನೇ. ಸೊ ಯಾಕೆ ಸ್ವಿಮ್ಮಿಂಗ್ ಮಾಡಿದ್ದು? ಬೇರೆ ಆಯ್ಕೆಗಳು? ಫಸ್ಟ್ ಆಫ್ ಆಲ್ ಹೇಳುದಿದ್ರೆ, ನಮ್ಮ ಮನೆ ಮುಂದೆ ಒಂದು ದೊಡ್ಡ ಬಾವಿ ಉಂಟು. ಅದು ಮಳೆಗಾಲದಲ್ಲಿ ಫುಲ್ ನೀರು ಬರ್ತದೆ ಅದರಲ್ಲಿ. ಆ ಪ್ರಕಾರ ಅದರ ಹೆದರಿಕೆಯಿಂದ ಫಸ್ಟ್ಗೆ ಸ್ವಿಮ್ಮಿಂಗ್ ಕಲೀಲಿ ಅಂತ ಹೇಳಿ ಕಳಿಸಿದ್ದು. ನಂತರ ಸಣ್ಣ ಪ್ರಾಯದಲ್ಲೇ ಸಾಧನೆ ಮಾಡ್ತಾ ಬಂದು
ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿಯೂ ಸಾಧನೆಗಳನ್ನು ಮಾಡ್ತಾ ಬಂದ ನಂತರ ನಮಗೆ ಅನಿಸಿದ್ದು ಇದನ್ನು ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ. ಓಕೆ, ನೀವೇನು ಮಾಡ್ಕೊಂಡಿರೋದು? ನಾನು ಪ್ರೈವೇಟ್ ಫರ್ಮಲ್ಲಿ ಮ್ಯಾನೇಜರ್ ಆಗಿದ್ದೀನಿ. ಸೊ ಈಗ ಅಂದರೆ ನೀವು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಂದರೆ ಅದಕ್ಕೆ ಕೆಲಸದ ಒತ್ತಡಗಳು ಕೂಡ ಅಷ್ಟೇ ಇರ್ತದೆ. ಸೊ ಅದು ಆ ಸಂದರ್ಭದಲ್ಲಿ ಒಂದು ಸಾಧನೆ ಮಾಡುವ ಒಂದು ಹುಡುಗಿಯನ್ನು ಅಥವಾ ನಿಮ್ಮ ಮಗಳನ್ನು ಆ ಸ್ಥಾನಕ್ಕೆ ತರಬೇಕು ಅಂದರೆ ಆ ಸಮಯವನ್ನು ಕೊಡಬೇಕು. ಹೇಗೆ ಕೊಡ್ತಾ ಇದ್ದೀರಿ ಸಮಯ? ಅಂದರೆ ನಮ್ಮ ಓನರ್ ಯಾರಿದ್ದಾರೆ ಅವರು ತುಂಬ ಸಪೋರ್ಟ್ ಮಾಡ್ತಾರೆ, ಬೇಕಾದಷ್ಟು ರಜೆ ಕೊಡ್ತಾರೆ. ಅದು ಮುಖ್ಯ ಆಗಿರ್ತದೆ. ಅದು ಮುಖ್ಯ. ಒಂದೊಂದು ನ್ಯಾಷನಲ್ಸಿಗೆ ಸ್ಟೇಟಿಗೆ ಹೋಗುವಾಗ ಒಂದು 5 ದಿವಸ 6 ದಿವಸದ್ದು ರಜೆ ಬೇಕಾಗ್ತದೆ. ಸೊ ಅದನ್ನು ಅವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ನನ್ನ ಕೆಲಸವನ್ನು ಆ ಟೈಮಲ್ಲಿ ಅವರು ಮಾಡ್ತಾರೆ, ನಿಮ್ಮ ಓನರೇ ಮಾಡ್ತಾರೆ. ಓಕೆ ಓಕೆ. ಸೊ ಪ್ರಮುಖರವರೇ ಅಂದರೆ ಸಾನಿಯಾ ಅಂತ ಹುಡುಗಿ ನಿಮ್ಮ ಅಂದರೆ ಸಾಧಕಿ ನಿಮ್ಮ ಇದರಲ್ಲಿ ಈ ಕ್ಲಬ್ನಲ್ಲಿ ಪಳಗಿತಾಳೆ ಅಂತ ಹೇಳಿದ್ರೆ ನಿಮ್ಮ ಸಹಕಾರ ಕೂಡ ಬೇಕಾಗ್ತದೆ. ಸೊ ನೀವು ಎಲ್ಲ ಪ್ರತಿಯೊಬ್ಬ ಅಂದರೆ ತರಬೇತಿ ಕೊಡುವಾಗ ಪ್ರತಿಯೊಬ್ಬರ ಹತ್ರ ನೀವು ಗಮನ ಹರಿಸ್ತೀರೋ ಹೇಗೆ? ನನಗೆ ಪ್ರತಿಯೊಂದು ಮಕ್ಕಳ ಬಗ್ಗೆ ನಮ್ಮ ಕೋಚ್ ಆದ ಲೋಕರಾಜ್ ವಿಟ್ಲ ಅವರು ವಾರಕ್ಕೊಮ್ಮೆ ಒಂದು ವರದಿಯನ್ನು ಕೊಡ್ತಾರೆ. ಅದರ ನಂತರ ಮತ್ತು ನಾವು ತಿಂಗಳಿಗೆ ನಮ್ಮ ಕಮಿಟಿ ಜೊತೆ ಅದನ್ನ ಮಾತಾಡಿಕೊಂಡು ಮಕ್ಕಳಿಗೆ ಯಾವ ರೀತಿ ಪ್ರೋತ್ಸಾಹ ಕೊಡಬೇಕು, ಯಾವ ರೀತಿ ಸಹಕಾರ ಕೊಡಬೇಕು ಅನ್ನೋ ಹಾದಿಯಲ್ಲಿ ನಾವು ಮುಂದುವರಿತಾ ಇದ್ದೀವಿ. ಸೊ ಗಟ್ಟಿಯವರೇ, ನೀವು ಸಾನಿಯಾಗೆ ತರಬೇತಿ ಕೊಟ್ಟ ಅನುಭವ ಇದ್ದರೆ ಏನು ಹೇಳಿಕೆ ಬಯಸ್ತೀರಿ ಅವ್ರ ಬಗ್ಗೆ? ಈಕೆ ಬಟರ್ಫ್ಲೈ ಅಲ್ಲಿ ಬಹಳ ಮುಂಚೂಣಿಯಲ್ಲಿ ಇರುವಂಥ ಹುಡುಗಿ. ಬಟರ್ಫ್ಲೈ ತುಂಬ ಟಫೆಸ್ಟ್ ಸ್ಟ್ರೋಕ್ ಇರೋದ್ರಲ್ಲಿ, ಆದರೆ ಅದನ್ನು ಇವಳು ಸಾಧಿಸಿದಾಳೆ. ಅದರಲ್ಲಿ ಉತ್ತಮ ಈಜು ಮಾಡಿ ಒಳ್ಳೆ ರಾಷ್ಟ್ರಮಟ್ಟದಲ್ಲಿ ಮೆಡಲು. ಇತ್ತೀಚೆಗೆ ಖೇಲೋ ಇಂಡಿಯಾ ಸ್ಪರ್ಧೆಯಲ್ಲಿ ಉತ್ತಮ ಸಾಧನೆಯನ್ನು ಮಾಡಿದ್ದಾಳೆ. ಅದು ಡೆಲ್ಲಿಯಲ್ಲಿ ನಡೀತು. ಅದರಲ್ಲಿ ಕೂಡ ಉತ್ತಮ ಸಾಧನೆಯನ್ನು ಮಾಡಿ ಮಿಂಚಿದ್ದಾಳೆ ಇವಳಿಗೆ. ಲೋಕರಾಜರವರೇ, ನೀವು ಆಗ ಹೇಳಿದ್ರೆ ಉತ್ತಮ ಬೇಕಾದ ವ್ಯವಸ್ಥೆಗಳು ನಮ್ಮಲ್ಲಿ ಅಂದರೆ ಇದ್ದಾವೆ, ಆದರೆ ಸ್ವಲ್ಪ ಅದು ಪೂರಕವಾಗಿಲ್ಲ. ರಾಷ್ಟ್ರೀಯ ಮಟ್ಟಕ್ಕೆ ಅಥವಾ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೇಕಾದ ವ್ಯವಸ್ಥೆಗಳು ಪೂರಕವಾಗಿಲ್ಲ ಅಂತ. ಹಾಗಿರುವಾಗ ಇವರಿಗೆ ಹೆಚ್ಚಿನ ತರಬೇತಿ ಬೇಕಾದರೆ ಏನು ಮಾಡ್ತೀರಿ? ಅದೇ ನಾನು ವಿಶೇಷವಾಗಿ ಹೇಳಿದ ಹಾಗೆ, ನಾವು ಈ ಮಕ್ಕಳಲ್ಲಿ ಪ್ರತಿಭೆಯನ್ನು ಗುರುತಿಸಿದಾಗ ಇಂಥ ಒಂದು 10-15 ಮಕ್ಕಳಿದ್ದರು ನನ್ನ ಗ್ರೂಪಲ್ಲಿ. ಸೊ ಅವರ ಪ್ರತಿಭೆಯನ್ನು ಗುರುತಿಸಿದಾಗ ನನಗೆ ಇವರ ಕೈಯಲ್ಲಿ ಏನಾದರೂ ಸಾಧನೆ ಮಾಡಿಸಬಹುದು ಎನ್ನುವಂಥ ಒಂದು ಇದು ಆಸೆ ಇತ್ತು. ಸೊ ಅದಕ್ಕೋಸ್ಕರ ನಾವು ವಿಶೇಷವಾಗಿ AJM ಲಕ್ಷ್ಮೀ ಇನ್ಸ್ಟಿಟ್ಯೂಟ್ ಫಿಸಿಯೋಥೆರಪಿ ಕಾಲೇಜನ್ನು ಸಂಪರ್ಕಿಸಿ ಅವರ ಜೊತೆಗೆ ನಾವು ಒಂದು ಟೈಅಪ್ ಮಾಡಿಕೊಂಡೆವು. ಅವರು ಅಲ್ಲಿಂದ ಪ್ರೊಫೆಸರ್ಸ್ಗಳು ಬಂದು, ಫಿಸಿಯೋಥೆರಪಿಸ್ಟ್ಗಳು ಬಂದು ನಮ್ಮ ಮಕ್ಕಳನ್ನು ಸ್ಟಡಿ ಮಾಡಿ ಅವರಿಗೆ ಸ್ವಿಮ್ಮಿಂಗಿಗೆ ಯಾವ ರೀತಿಯ ಬಯೋಮೆಕ್ಯಾನಿಕ್ಸ್ ಬೇಕು ಅಥವಾ ಅದನ್ನು ಯಾವ ರೀತಿಯಾಗಿ ಅವರು ಇಂಪ್ಲಿಮೆಂಟ್ ಮಾಡಿದರೆ, ಯಾವ ಎಕ್ಸಸೈಸ್ ಮಾಡಿದರೆ ಅವರಿಗೆ ಬೆನಿಫಿಟ್ ಆಗ್ತದೆ, ಯಾವ ಎಕ್ಸಸೈಸ್ ಮಾಡಬಾರ್ದು, ಇವುಗಳ ಬಗ್ಗೆ ಎಲ್ಲ ಸಮಗ್ರ ಮಾಹಿತಿಯನ್ನು ಕೊಟ್ಟರು. ವಿಶೇಷವಾಗಿ ಲಕ್ಷ್ಮೀ ಕಾಲೇಜಿನ ಫಿಸಿಕಲ್ ಡೈರೆಕ್ಟರ್ ಹರೀಶ್ ಗೌಡ ಇವರ ಒಂದು ಸಹಕಾರದೊಂದಿಗೆ ಅಲ್ಲಿಯ ಪ್ರಾಂಶುಪಾಲರು ಮತ್ತು ಅಲ್ಲಿಯ ಒಂದು ಕಾಲೇಜಿನ ಉಪನ್ಯಾಸಕರು ಎಲ್ಲರೂ ಸೇರಿ ನಮಗೆ ಆ ಸಂದರ್ಭದಲ್ಲಿ ಭಾಳಷ್ಟು ಪ್ರೋತ್ಸಾಹ ನೀಡಿದ್ದಾರೆ. ತದನಂತರ ಇತ್ತೀಚೆಗೆ ನಾವು ಜ್ಯೂಸ್ ಜಿಮ್ನವರೊಟ್ಟಿಗೆ ಟೈಅಪ್ ಮಾಡಿಕೊಂಡಿದ್ದೇವೆ. ಅವರ ಜೊತೆಗೆ ಕೂಡ ಅವರ ಟ್ರೈನರ್ಗಳನ್ನು ನಮ್ಮ ಮಕ್ಕಳಿಗೆ ಇದು ಕಲಿಸಿ ಅವರು ಸೆಷನ್ಗಳನ್ನು ತಗೊಳ್ತಾ ಇದ್ದರು. ಸೊ ಅದು ಕೂಡ ನಮಗೆ ಭಾಳಷ್ಟು ಪ್ರಯೋಜನಕಾರಿ ಆಯಿತು. ಅಂದರೆ ಕೇವಲ ನಾವು ಸ್ವಿಮ್ಮಿಂಗಲ್ಲೇ ನೀರಿನಲ್ಲೇ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಕೆಲವೊಂದು ಬಾಡಿ ಕೂಡ ಅದಕ್ಕೆ ಸೆಟ್ ಆಗುವಾಗೆ ರೂಪಿಸಬೇಕು. ಅವರ ಯಾವ್ಯಾವ ವಿಶೇಷವಾಗಿ ಸ್ವಿಮ್ಮಿಂಗಲ್ಲಿ ಇಡೀ ಟೋಟಲ್ ಬಾಡಿ ಸ್ಟ್ರೆಂತ್ ನಮಗೆ ಅಗತ್ಯ ಇರೋದಿಲ್ಲ, ಪಾರ್ಟ್ ಟು ಪಾರ್ಟ್ ಅವರಿಗೆ ಅಗತ್ಯ ಇರ್ತದೆ. ಸೊ ಆ ಬಯೋಮೆಕ್ಯಾನಿಕ್ಸಿಗೆ ಸರಿಯಾಗಿ ಅವರ ಪರ್ಟಿಕ್ಯುಲರ್ ಪಾರ್ಟನ್ನು ನಾವು ಡೆವಲಪ್ ಮಾಡಬೇಕಾಗ್ತದೆ. ಸೊ ಅದರ ಬಗ್ಗೆ ನಾಲೆಜ್ ಇರುವಂಥ ಒಳ್ಳೆಯ ಜಿಮ್ ಸ್ಪೆಷಲಿಸ್ಟ್ ಇದ್ದರೆ ಅವರು ಆವಾಗ ರೆಡಿ ಮಾಡಿ ಕೊಡಲಿಕ್ಕೆ ಆಗ್ತದೆ. ಸೊ ಈಗ ಅದೇ ರೀತಿ ನ್ಯೂಟ್ರಿಷನ್ ಅವರನ್ನು ಸಹ ನಾವು ಅಪ್ರೋಚ್ ಆಗಿದ್ದೇವೆ. ನ್ಯೂಟ್ರಿಷನ್ ಅವರ ಕ್ಲಾಸ್ ತಗೊಳ್ಳಿದ್ದೇವೆ. ಅದರಿಂದ ಪೇರೆಂಟ್ಸ್ಗಳಿಗೆ ಮತ್ತು ಮಕ್ಕಳಿಗೆ ಬೇಕಾದಂತ ಯಾವ ಫುಡ್ ಕೊಡ್ಬೋದು ಅಂತ ಅದರ ಬಗ್ಗೆ ನಾವು ಅವರಿಗೆ ತಿಳುವಳಿಕೆ ನೀಡಿದ್ದೇವೆ. ಅದು ನಮಗೆ ತುಂಬಾ ಸಹಕಾರಿಯಾಗ್ತದೆ. ಸೊ ಇಲ್ಲಿ ಧನಂಜಯ್ ಅವರೇ, ಜಿಮ್ಗಳ ಬಗ್ಗೆ ಮಾತಾಡಿದ್ರು, ನ್ಯೂಟ್ರಿಷನ್ ಬಗ್ಗೆ ಹೇಳ್ತಾ ಇದ್ರು. ಅಲ್ಲಿ ಅಂದರೆ ಇದು ನಮಗೆ ಹೊರೆ ಅಂತ ನಿಮ್ಗೆ ಅನಿಸ್ತಿಲ್ವಾ? ಅಂದರೆ ಇದು ಯಾಕೆ ಬೇಕು ಅಂತ? ಹಾಗೇನಿಲ್ಲ, ಫಿಸಿಕಲ್ ಫಿಟ್ನೆಸ್ ತುಂಬ ಇಂಪಾರ್ಟೆಂಟ್. ಎಷ್ಟು ಫಿಸಿಕಲಿ ಫಿಟ್ನೆಸ್ ಇರ್ತಾರೆ ಅಷ್ಟರವರೆಗೆ ಅವರು ಮುಂದೆ ಬರಬಹುದು. ಅಲ್ಲ, ಹಾಗಿರುವಾಗ ಅಂದರೆ ಆರ್ಥಿಕವಾಗಿ ನಾವು ನೋಡುವಾಗ ಅಥವಾ ಅಂದ್ರೆ ಇದು ಬೇಕಾ ನಮಗೆ, ಇದು ನಾವು ಯಾಕೆ ಆಯ್ಕೆ ಮಾಡ್ಕೊಂಡಿವಿ ಅಂತ ಅನಿಸ್ತಿದ್ವಾ ನಿಮಗೆ? ಹೌದು, ಆರ್ಥಿಕವಾಗಿ ತುಂಬಾ ಬರ್ಡನ್ ಆಗ್ತಾ ಉಂಟು. ಬರ್ಡನ್ ಆಗ್ತಾ ಇದೆ. ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ದೇವೆ. ಅದು ಒಂದು
ಕ್ರೀಡಾಪಟುವಿಗೆ ಏನೆಲ್ಲ ಬೇಕು ಅದೆಲ್ಲ ಅದನ್ನು ರಿಕ್ವೈರ್ಮೆಂಟ್ ಮಾಡಲೇಬೇಕಾಗ್ತದೆ. ಸೊ ಇಲ್ಲಿ ನಿಮ್ಮ ಅವರ ಆಹಾರ ಪದ್ಧತಿ, ನಾವು ಏನು ತಿನ್ನಬೇಕು ಏನು ತಿನ್ನಬಾರ್ದು, ಈ ರೆಸ್ಟ್ರಿಕ್ಷನ್ ಎಲ್ಲ ಹಾಕ್ತಾರಲ್ಲ, ಇದು ನನಗೆ ಯಾಕೆ ಬೇಕು ಅಂತ ನಿಮ್ಗೆ ಅರ್ತಿಲ್ಲ. ನನಗೆ ಎಲ್ಲವೂ ತಿನ್ನಬೇಕು, ಎಲ್ಲವೂ ಅಂದ್ರೆ ಒಬ್ಬ ಮಗುವಾಗಿ ಯೋಚನೆ ಮಾಡೋದಾದ್ರೆ ನಿಮಗೆ ಆಗ್ತದೆ, ಆದ್ರೆ ತಿನ್ಬೇಕಂತ ಆಗ್ತದೆ, ಆದ್ರೆ ಮೆಡಲ್ ಬೇಕು, ಒಂದು ಸೈಡ್ ಮೆಡಲ್ ಬೇಕಂತ ಆಗ್ತದೆ, ಕಂಟ್ರೋಲ್ ಮಾಡ್ತೇವೆ. ಓಕೆ, ಈಗ ನಿಮ್ಮ ಶಾಲೆಯ ವಾತಾವರಣ, ಶಾಲೆಯಲ್ಲಿ ಉತ್ತಮ ಶಿಕ್ಷಕರು ಇದ್ದಾರೆ, ನಿಮ್ಗೆ ಅಂದರೆ ಕೋಆಪರೇಟ್ ಮಾಡ್ತಾ ಇದ್ದಾರೆ. ಅದ್ರ ಹೊರತಾಗಿಯೂ ಉತ್ತಮ ಅಂಕ ಗಳಿಸುವ ಒಂದು ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಅಂಕ ಗಳಿಸಬೇಕು ಅನ್ನುವಂಥದ್ದು. ಈಗ SSLC ಹಂತದಲ್ಲಿದ್ದೀರಿ, ಇದನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಿ? ಮುಂದೆ ಏನು ಆಗಬೇಕು ಅಂತ ನಿಮ್ಮ ಗುರಿಯನ್ನು ಇಟ್ಕೊಂಡಿದ್ದೀರಿ? ನನಗೆ ಚಿಕ್ಕದಿರುವಾಗ ಡಾಕ್ಟರ್ ಆಗ್ಬೇಕಂತ ಆಸೆ, ಆದ್ರೆ ಈಗ ಡಾಕ್ಟರ್ ಬೇಡ ಅಂತ ಆಗ್ತಾ ಉಂಟು. ಈಗ ನೇವಿಗೆ ಸೇರ್ಬೇಕಂತ ಆಗ್ತಾ ಉಂಟು. SSLC ಅಲ್ಲಿ 90 ಅಬವ್ ಮಾರ್ಕ್ಸ್ ತೆಗಿಬೇಕಂತ ಹೋಪ್ಸ್ ಉಂಟು. ಅಂದ್ರೆ ನೀವು ಇಲ್ಲಿ ಕ್ರೀಡೆ ಸಾಧನೆ ಮಾಡುವವರೆಗೂ, ಅಂದ್ರೆ ನಿಮಗೆ ಓದಲಿಕ್ಕೆ ಸಮಯ ಇಲ್ಲದ ಹೊರತಾಗಿಯೂ ನೀವು 90 ತೆಗೆಯುವಂತ ಗುರಿಯನ್ನು ಅಂದ್ಕೊಂಡಿದ್ದೀರಿ, ಇದು ಸಾಧ್ಯವಾ? ಕಷ್ಟಪಡಬೇಕು, ಮಾಡ್ತೇನೆ. ಓಕೆ ಅಂತ ನಿಮ್ಮ ಇದಕ್ಕೆ ನಾನು ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇದ್ದೇನೆ. ಸೊ ಓಕೆ, ಅಂದರೆ ಸಾನಿಯಾ ಅಂತ ನಾವು ಈಗಾಗಲೇ 3 ಪ್ರತಿಭೆಗಳನ್ನು ಮಾತಾಡಿದ್ವಿ. ಇಲ್ಲಿ ಸಾನಿಯಾ ಅಂತ ಹುಡುಗಿ ಕೂಡ ನಮ್ಮ ಎದುರುಗಡೆ ಇದ್ದಾಳೆ. ಅವಳು ಇನ್ನೂ ಕೂಡ ಸಾಧನೆ ಮಾಡಿ ನೇವಿ ಅಂತ ದೇಶದ ಸೇವೆ ಹಂತಕ್ಕೆ ಹೋಗಬೇಕಾದ ಇಚ್ಛೆ ಪಡ್ತಾ ಇದ್ದಾಳೆ. ಹಾಗಿರುವಾಗ ನಿಮಗೆ ಅಂದರೆ ನಾವು ಈಗ ನಿಮ್ಮ ಸ್ಪೋರ್ಟ್ಸ್ ಕ್ಲಬ್ಬಿಗೆ ಏನು ಬೇಕು, ಈಜು ಕ್ಲಬ್ಬಿಗೆ ಏನು ಬೇಕು ಅಂತ ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಿ? ನಾವು ಈಜು ಕ್ಲಬ್ಬಿಗೆ ಅಂತಲ್ಲ, ಮಂಗಳೂರಿಗೆ ಒಂದು ಸುಸಜ್ಜಿತವಾದ ಸ್ಪೋರ್ಟ್ಸ್ಗೆ ರಿಲೇಟೆಡ್ ಒಂದು ಸ್ವಿಮ್ಮಿಂಗ್ ಪೂಲ್ ಬೇಕು ಅಂತ ನಮ್ಮ ಬೇಡಿಕೆ. ಅದನ್ನು ಈಗಾಗಲೇ ನಾವು ಬೇಡಿಕೆಯನ್ನು ಮಾನ್ಯ JR ಲೋಬೋ ಅವರು ಇರಬೇಕಾದ್ರೆ ಹೇಳಿದ್ದೇವೆ. ಅವರು ಅದಕ್ಕೆ ಎಮ್ಮೆಕೆರೆಯಲ್ಲಿ ನಿಮಗೆ ಪೂಲ್ ಕೊಡ್ತೇನೆ, ಅದು ಮಾತ್ರ ಕಷ್ಟ ಸಾಧ್ಯ. ಒಂದು ಸಣ್ಣ ಮಟ್ಟಿನ ಒಂದು 25 ಮೀಟರ್ ಬೈ 25 ಮೀಟರ್ ಪೂಲ್ ಮಾಡಿ ಕೊಟ್ಟರೆ, ಸ್ಪೋರ್ಟ್ಸಿಗಾಗಿ ಡೆಡಿಕೇಟ್ ಮಾಡಿ ಕೊಟ್ಟರೆ, ನಮಗೆ ಇಂಥ ಸಾಧಕರನ್ನು ಇನ್ನೂ ಮುಂದುವರಿಸಿಕೊಂಡು ಹೋಗಲಿಕ್ಕೆ ಸಾಧ್ಯತೆ ಇದೆ. ಒಳ್ಳೆ ಜಿಮ್ ಫೆಸಿಲಿಟಿ, ಅದ್ರ ಜೊತೆ ತರಬೇತುದಾರರಿಗೆ ಬೇಕಾದ ಕೊಠಡಿಗಳನ್ನೆಲ್ಲ ಅಲ್ಲಿ ಕೊಟ್ರೆ ಒಳ್ಳೆ ರೀತಿಯಲ್ಲಿ ನಾವು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಸಾನಿಯಾ, ನೀವಂದ್ರೆ ಈಗ ನೀವು ಮಂಗಳೂರಿನಲ್ಲೂ ತರಬೇತಿ ಪಡೆದಿದ್ದೀರಿ ಅಥವಾ ಬೆಂಗಳೂರಿನಲ್ಲೂ ತರಬೇತಿ ಪಡೆಯುವ ಸಾಧ್ಯತೆ ಇದೆ. ಇನ್ನು ಅದಕ್ಕೆ ಕಂಪೇರ್ ಮಾಡಿದಾಗ, ಅಂದ್ರೆ ರಾಷ್ಟ್ರ ಮಟ್ಟದ ಸಾಧನೆಗೆ ಹೋದಾಗ ಅಲ್ಲಿಯ ಈಜುಕೊಳ, ಇಲ್ಲಿಯ ಈಜುಕೊಳ, ಅಲ್ಲಿಯ ತರಬೇತುದಾರರು, ಇಲ್ಲಿಯ ತರಬೇತುದಾರರು, ಹಾಗೆ ಇಲ್ಲಿಯ ಪರಿಸರ, ಈಗ ಹೇಗೆ ನೀವು ಅದನ್ನ ಮ್ಯಾನೇಜ್ ಮಾಡ್ತೀರಿ ಮತ್ತು ಹೇಗೆ ಅನಿಸ್ತದೆ ನಿಮಗೆ? ಟೋಟಲಿ ಡಿಫ್ರೆಂಟ್. ಅಲ್ಲಿ ತುಂಬಾ ಫೆಸಿಲಿಟಿ ಇದೆ, ಇಲ್ಲಿ ಇಲ್ಲ. ಮತ್ತೆ ಕೋಚ್ ಹಾಗೆ ಸರ್ ಸಹ ಸೇಮ್ ನೋಡ್ತಾರೆ. ಆದರೆ ಅಲ್ಲಿ ನಾವು ಜೂನಿಯರ್, ಅಂದರೆ ದೊಡ್ಡವರೊಟ್ಟಿಗೆ ಅಷ್ಟು ಮಾಡಲಿಕ್ಕೆಲ್ಲ. ಇಲ್ಲಿ ನಾವು ಸೀನಿಯರ್, ಅಂದರೆ ಮತ್ತೆ ತುಂಬ ಟೈಮ್ ಇಲ್ಲಿ ಸಿಕ್ಕುದಿಲ್ಲ, ಅಲ್ಲಿ ತುಂಬ ಟೈಮ್ ಸಿಗ್ತದೆ. ಓಕೆ, ನಿಮ್ಮ ಸಾಧನೆ ಬಗ್ಗೆ ಒಂದಿಷ್ಟು ಮಾತಾಡಿದ್ವಿ ನಾವು. ಇಲ್ಲಿ ಅವಶ್ಯಕತೆಗಳ ಬಗ್ಗೆ ಕೂಡ ಇಲ್ಲಿ ನಮ್ಮ ಕೋಚ್ಗಳು ಕೂಡ ಕೂತ್ಕೊಂಡು ಮಾತಾಡಿದ್ರಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿರಿ, ಧನ್ಯವಾದ. ಮಕ್ಕಳು ಸಾಧನೆ ಮಾಡಬೇಕಾದ್ರೆ ತರಬೇತುದಾರರು ಅಷ್ಟೇ ಕಷ್ಟಪಡ್ತಾರೆ, ಶ್ರಮ ಪಡ್ತಾರೆ. ಅವರಿಗೂ ಧನ್ಯವಾದಗಳನ್ನು ಅರ್ಪಿಸಬೇಕು. ಇನ್ನೊಂದು ಶಾಲೆ ಆಡಳಿತ ಮಂಡಳಿ ತುಂಬ ಸಪೋರ್ಟಿವ್ ಆಗಿ ವರ್ಕ್ ಮಾಡ್ತಾ ಉಂಟು. ಇನ್ನು ನಮ್ಮ ಕ್ಲಬ್ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ ಇದು ತುಂಬ ಸಪೋರ್ಟಿವ್ ಆಗಿದೆ. ಹಾಗೆ ಎಲ್ಲ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ನೆಲ್ಲ ತಂಡದ ತರಬೇತುದಾರರಿಗೆ, ಮೆಂಬರ್ಸ್ಗೆ ಎಲ್ಲ ಧನ್ಯವಾದಗಳು. ಪ್ರಮುಖ್ ರೈ ಅವರೇ, ಹಾಗೆ ಲೋಕರಾಜ್ ವಿಟ್ಲರ್ ಅವರೇ, ಹಾಗೆ ಶಿವಾನಂದ್ ಗಟ್ಟಿ ಅವರು, ಹಾಗೆ ನಿಮಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಹಾಗೆ ಎಷ್ಟು ಜನ ಮತ್ತು ನಿಮ್ಮ ಪೋಷಕರು ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಸೊ ಇಲ್ಲಿಗೆ ನಮ್ಮ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ E4 ನ್ಯೂಸ್.